ಮಾತಾಡ. ಹರೇ ಕೃಷ್ಣ. ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ. ಸೊ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದೆಯಾ? ಹಿಂದಿನ ಇದರಲ್ಲಿ ನಾವು ಇದು ಈಶೋಪನಿಷತ್ ಕಂಪ್ಲೀಟ್ ಮಾಡಿದ್ದೀವಿ. ಎಲ್ಲರೂ ಇದು ಅಸೈನ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀರಾ? ಬರಿಬೇಕು ಪ್ರಭುಜಿ, ಈ ವಾರದಲ್ಲಿ ಬಹುಶಃ. ಮತ್ತೆ ಅದು ಶ್ಲೋಕ ರಿಸೈಟೇಷನ್ ಅದಾಗಿದೆ. ಅದಾಗಿದೆ. ಮಾರ್ಕ್ಸ್ ಬಂದಿಲ್ಲ ನಂಗಿಲ್ಲ. ಮಾರ್ಕ್ಸ್ ಎಲ್ರದ್ದು ಆಗಿದೆಯಾ? ಮಾರ್ಕ್ಸ್ ಲಲಿತಾ ಮಾತಾಜಿ ಮಾಡ್ತಾ ಇದ್ದಾರಲ್ವಾ? ಇಲ್ಲ ಇಲ್ಲ. ಹೌದಾ? ಬಂದಿದೆ, ಅದ್ ಮಾಡಿದೀನಿ ಪ್ರಭುಜಿ, ಕಳಿಸ್ಕೊಡ್ತೀನಿ. 7 ಜನದ್ದು ಮಿಕ್ಕ 7 ಜನದ್ದು 14 ಜನ ಇದೀವಲ್ಲ ಇದರಲ್ಲಿ. ಕಳ್ಸಿಲ್ಲ ಅವ್ರು ಯಾರು. ಒಂದ್ ಸ್ವಲ್ಪ ರಿಮೈಂಡ್ ಮಾಡ್ತೀರಾ ಮಾತಾಜಿ ಎಲ್ರಿಗೂ? ಆಮೇಲೆ ಮರ್ತೋಗ್ತಾರೆ. ಸುಲಭ ಶ್ಲೋಕ ಇದೆ ಅದು. ಹೌದು, ಅಷ್ಟೇನು ಕಾಂಪ್ಲಿಕೇಟೆಡ್ ಇಲ್ಲ. ಓಕೆ. ಸೊ ಇಂದಿನ ದಿವಸ ನಾವು ಉಪದೇಶಾಮೃತವನ್ನು ಪ್ರಾರಂಭ ಮಾಡೋಣ. ಇಂಗ್ಲಿಷಲ್ಲಿ ಇದನ್ನು ನೆಕ್ಸ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಂತಾರೆ. ಸೊ ಇದಕ್ಕಿಂತ ಮುಂಚೆ ಇಂದಿನ ತರಗತಿಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಎಂದಿನಂತೆ ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. राधा कृष्ण की जय, राधा गोविंद की जय, राधा गो माधव की जय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सगणरघुनाथान्वितं सजीवं साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सगणललिता श्रीविशाखान्वितांश्च। हे कृष्ण करुणा सिन्धु दीनबन्धु जगत्पते गोपिका राधा कान्ता नमोस्तुते। सप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णपृष्ठाय भूतले श्रीमते भक्तिवेदान्ता स्वामिनिति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। श्री श्री राधा गोविंद की जय, श्रील प्रभुपाद की जय, अनंत कोटि वैष्णववृंद की जय। ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಈ ಉಪದೇಶಾಮೃತವನ್ನು ಏನು ಒಂದು ಗ್ರಂಥ ಏನಿದೆ, ಇದನ್ನು ಶ್ರೀಲ ರೂಪ ಗೋಸ್ವಾಮಿಗಳ ಗೋಸ್ವಾಮಿಗಳಿಂದ ರಚಿತವಾದ ಗ್ರಂಥ ಉಪದೇಶಾಮೃತ ಅಂದ್ಬಿಟ್ಟು. ಈ ಉಪದೇಶಾಮೃತ ನಮ್ಗೆಲ್ರಿಗೂ ತುಂಬಾ ಮುಖ್ಯವಾದ ಗ್ರಂಥ. ಈ ಮುಖ್ಯವಾದ ಗ್ರಂಥ ಯಾಕೆ ಅಂದ್ರೆ, ಈ ಆಧ್ಯಾತ್ಮಿಕ ಜೀವನದ ಒಂದು ಅಡಿಪಾಯ, ಏನು ಫೌಂಡೇಶನ್ ಅಂತ ಏನು ಹೇಳ್ತೀವಿ, ಅದನ್ನು ಆಧ್ಯಾತ್ಮಿಕದ ಜೀವನದ ಒಂದು ಅಡಿಪಾಯವನ್ನು ನಿರ್ಮಿಸುವ ಒಂದು ಅತ್ಯಂತ ಪ್ರಮುಖವಾದ ಗ್ರಂಥ ಇದು.
ಸೊ ಈ ಈ ಗ್ರಂಥದ ಏನಿದೆ ಈ ಗ್ರಂಥದಲ್ಲಿ ಕೃಷ್ಣ ಪ್ರಜ್ಞೆ ಹಾದಿಯಲ್ಲಿ ಯಾರು ಮುಂದುವರಿಲಿಕ್ಕೆ ಇಷ್ಟಪಡ್ತಾರೆ, ಯಾರು ಈ ಹಾದಿಯಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ, ಅವರಿಗೆ ಒಂದು ದಿಕ್ಸೂಚಿ ಅಂತ ಹೇಳ್ತಾರೆ. ನಾವು ಗೂಗಲ್ ಮ್ಯಾಪ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಇದು ಅಂತಹ ಪ್ರತಿಯೊಬ್ಬ ಸಾಧಕನಿಗೂ ಕೂಡ ಇದು ಒಂದು ರೀತಿಯ ದಿಕ್ಸೂಚಿ ಇದ್ದಂಗೆ. ಸೊ ಇದರ ಪ್ರಮುಖವಾದ ಅಂಶಗಳು ಏನು ಈ ಗ್ರಂಥದ್ದು ಅಂದ್ರೆ, ಮೊದಲನೆಯದಾಗಿ ರೂಪ ಗೋಸ್ವಾಮಿಗಳ ಮಾರ್ಗದರ್ಶನ ಮತ್ತು ಪರಂಪರೆ. ನಮಗೆ ಪರಂಪರೆ ಬಗ್ಗೆ ಈಗಾಗಲೇ ನಾವು ತಿಳಿದಿದ್ದೇವೆ, ಗುರು ಪರಂಪರೆ ಅಂತ. ಈ ಕೃಷ್ಣ ಪ್ರಜ್ಞಾ ಆಂದೋಲನ ಏನಿದೆ ಕೇವಲ ಒಂದು ಸಂಸ್ಥೆ ಅಲ್ಲ, ಇದು ಈ ಸಂಸ್ಥೆ ಏನಿದೆ, ಈ ಮೂವ್ಮೆಂಟ್ ಅಂತ ಏನ್ ಹೇಳ್ತೇವೆ ನಾವು, ಈ ಆಧ್ಯಾತ್ಮಿಕವಾದ ಒಂದು ಚಾಲನೆ ಏನಿದೆ, ಇದು ಶ್ರೀಲ ರೂಪ ಗೋಸ್ವಾಮಿಗಳ ನೇರ ಮೇಲ್ವಿಚಾರಣೆಯಲ್ಲಿ ನಡೆಯುವಂತಹ ಆಧ್ಯಾತ್ಮಿಕ ಚಳವಳಿ. ಅಂದ್ರೆ ಶ್ರೀಲ ರೂಪ ಗೋಸ್ವಾಮಿಗಳು ಈಗಲೂ ಕೂಡ ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಅವರು ದೇಹ ರೂಪದಲ್ಲಿ ಇಲ್ಲದೆ ಇದ್ರು ಕೂಡ ಅವರು ಈ ಮೂವ್ಮೆಂಟ್ ಏನಿದೆ ಇದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಇದನ್ನು ಈ ಗೌಡಿಯ ವೈಷ್ಣವರು ಏನಿದ್ದಾರೆ, ಬಂಗಾಳದ ವೈಷ್ಣವರು, ಅವರು ಇವರೆಲ್ಲ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು. ಇವರು ಬೃಂದಾವನದ 6 ಗೋಸ್ವಾಮಿಗಳಿದ್ದಾರೆ. ಯಾರಿಗೆ ನೆನಪಿದೆ 6 ಗೋಸ್ವಾಮಿಗಳು? ದಿನ ಇದರಲ್ಲಿ ಮಂಗಳಾರತಿಯಲ್ಲಿ ನೋಡ್ತೀವಿ ಅವ್ರ ಫೋಟೋಗಳೆಲ್ಲಾನು. ಹೌದು. ಹೇಳಿ. ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ಸ್ವಾಮಿ, ಮತ್ತು ಇವರು ರೂಪ ಗೋಸ್ವಾಮಿ, ಮತ್ತೆ ಸನಾತನ ಗೋಸ್ವಾಮಿ, ಗೋಪಾಲ ಭಟ್ಟದಾಸ, ರಘುನಾಥ ಗೋಸ್ವಾಮಿ. ಸನಾತನ ಗೋಸ್ವಾಮಿ ಬಿಟ್ಬಿಟ್ರಲ್ಲ? ಬಿಟ್ಟು ಹೇಳ್ದೆ ಮತ್ತೆ ಪ್ರಭುಜಿ, ಸನಾತನ ಗೋಸ್ವಾಮಿ ಹೇಳ್ದೆ. ಓಕೆ, ಹರಿ ಬೋಲ್. ಸೊ ಈ ರೀತಿಯಾಗಿ 6 ಗೋಸ್ವಾಮಿಗಳಿದೆ. ಮತ್ತು ಒಂದ್ಸರಿ ರಿಪೀಟ್ ಮಾಡ್ತೇನೆ, ಯಾರು ಸರಿಯಾಗಿ ಕೇಳಿಸ್ಕೊಂಡಿಲ್ವೋ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತು ರಘುನಾಥ ದಾಸ ಗೋಸ್ವಾಮಿ. ಇವರೆಲ್ಲ ಮಹಾಪ್ರಭುಗಳ ನೇರ ಶಿಷ್ಯರು. ಇವರು ಡೈರೆಕ್ಟ್ ಡಿಸಿಪಲ್ಸ್ ಆಫ್ ಇವರು ಚೈತನ್ಯ ಮಹಾಪ್ರಭುಗಳ ನೇರ ಶಿಷ್ಯರು. ಸೊ ಅದರಲ್ಲಿ ಈ ರೂಪ ಗೋಸ್ವಾಮಿಯವರು ಏನಿದ್ದಾರೆ, ಈ ಗ್ರಂಥವನ್ನು ನಮಗೋಸ್ಕರ ರಚಿಸಿದ್ದಾರೆ. ಸೊ ಇದರಲ್ಲಿ ನರೋತ್ತಮ ದಾಸ ಠಾಕೂರರ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ. ಅವರು ಏನ್ ಹೇಳ್ತಾರೆ ಈ ಗ್ರಂಥದ ಬಗ್ಗೆ ಅಂದ್ರೆ, ಯಾವಾಗ ನಾನು ಗೋಸ್ವಾಮಿಗಳು ನೀಡಿದ ಈ ಸಾಹಿತ್ಯ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಉತ್ಸುಕನಾಗ್ತೇನಲ್ಲ, ಆಗ ಮಾತ್ರ ನನಗೆ ರಾಧಾಕೃಷ್ಣರ ಪ್ರೇಮದ ಲೀಲೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಾವು ರಾಧಾಕೃಷ್ಣರ ಒಂದು ಲೀಲೆಗಳನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಗ್ರಂಥದ ಒಂದು ಅಧ್ಯಯನ ನಮ್ಗೆ ತುಂಬಾ ಮುಖ್ಯವಾದದ್ದು. ಅಂದ್ರೆ ಭಗವಂತನ ಈ ಗಹನವಾದ ಲೀಲೆಗಳೇನಿದಾವೆ ಅದನ್ನು ನಮ್ಗೆ ನೇರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅರ್ಥ ಆಗೋದಿಲ್ಲ ನಮ್ಗೆ. ನಾವು ಹೇಳ್ತೀವಲ್ಲ, ಶ್ರೀಲ ಪ್ರಭುಪಾದರು ಕೂಡ ಎಷ್ಟೋ ಸಾರಿ ಹೇಳಿದ್ದಾರೆ, ಮತ್ತೆ ನಮ್ಮ ಹಿರಿಯ ಇವರು ಡಿಸಿಪಲ್ಸ್ ಕೂಡ ಎಷ್ಟೋ ನಮಗೆ ಗುರುಗಳೇನಿದ್ದಾರೆ ಅವರೆಲ್ಲರೂ ಹೇಳ್ತಾರೆ 10ನೇ ಕ್ಯಾಂಟೋ ಹೋಗ್ಬೇಡಿ ಅಂದ್ಬಿಟ್ಟು. ಅಂದ್ರೆ ಮೊದಲನೇ ಕ್ಯಾಂಟೋದಿಂದ 9ನೇ ಕ್ಯಾಂಟೋಗೆ ಒಂದು 2-3 ಸಾರಿ ಓದಿದ ನಂತರ 10ನೇ ಕ್ಯಾಂಟೋನ ಓದ್ಬೇಕು ಅಂದ್ಬಿಟ್ಟು. ಅಲ್ಲಿ ಗಹನವಾದ ಲೀಲೆಗಳು ರಾಧಾಕೃಷ್ಣನ, ಅದು ನಮ್ಗೆ ಅರ್ಥವಾಗೋದಿಲ್ಲ, ನಾವು ಅದನ್ನ ತಪ್ಪಾಗಿ ಅರ್ಥೈಸ್ಬಿಡ್ತೇವೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಈ ಭಗವಂತನ ಈ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ನೇರವಾಗಿ ಹೋಗ್ಬಾರ್ದು. ನಾವು ಇದೆಲ್ಲ ಮುಗಿಸಿದ್ರು ಕೂಡ ನಾವು ಗುರುಗಳ ಮುಖೇನವಾಗಿ ನಾವು ತಿಳ್ಕೋಬೇಕು. ಅಂದ್ರೆ ಗೋಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಮೂಲಕವಾಗಿಯೇ ತಿಳ್ಕೋಬೇಕು. ಅದು ಹಂತವಾಗಿ ತಿಳ್ಕೋಬೇಕು. ಅಂದ್ರೆ ಎಷ್ಟು ತಿಳ್ಕೊತೀವೋ ಫಸ್ಟ್ ಅದನ್ನ ನಾವು ಅರ್ಥೈಸ್ಕೊಳ್ಬೇಕು, ಮನನ ಮಾಡ್ಕೋಬೇಕು, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ನಂತರ ಮುಂದಿನ ಹಂತಕ್ಕೆ ಹೋಗ್ಬೇಕು. ಈ ರೀತಿಯಾಗಿ ನಾವು ಹಂತವಾಗಿ ಈ ಗೋಸ್ವಾಮಿಗಳ ಮಾರ್ಗದರ್ಶನವನ್ನು ನಾವು ಗುರುಮುಖೇನ ಅರ್ಥ ಮಾಡ್ಕೊಳ್ಬೇಕು. ಸೊ 2ನೇ ವಿಷಯ ಏನು ಅಂದ್ರೆ, ಈ ಪುಸ್ತಕದ್ದು ಈ ಗ್ರಂಥದ್ದು ಇದನ್ನು ಚೈತನ್ಯ ಮಹಾಪ್ರಭುಗಳ ಏನೋ ಒಂದು ಮಿಷನ್ ಏನಿದೆ, ಅವರದ ಒಂದು ಉದ್ದೇಶ ಏನಿದೆ, ಇದನ್ನು ಕೃಷ್ಣ ವಿಜ್ಞಾನ ಬಗ್ಗೆ, ಸೊ ಅದರ ಬಗ್ಗೆ ಕೂಡ ಈ ಗ್ರಂಥದಲ್ಲಿ ಹೇಳಲಾಗುತ್ತೆ. ಸೊ ಈ ಗ್ರಂಥದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಚೈತನ್ಯ ಮಹಾಪ್ರಭುಗಳು ಈ ಮನುಕುಲಕ್ಕೆ, ನಮ್ಗೆಲ್ರಿಗೂ ಕಲಿಯುಗದ ಈ ಕುಲಕ್ಕೆ ಅತ್ಯಂತ ಒಂದು ಪರಿಸ್ಥಿತಿ ನಮ್ದು ತುಂಬಾ ದಯನೀಯವಾಗಿದೆ. ಸೊ ಇಂತಹ ದಯನೀಯವಾದ ಪರಿಸ್ಥಿತಿಯಲ್ಲಿರುವ ಮನುಷ್ಯ ಕುಲಕ್ಕೆ ಕೃಷ್ಣ ವಿಜ್ಞಾನ ಎನ್ನುವ ವರವನ್ನು ಕೊಡ್ಲಿಕ್ಕೆ ಭಗವಂತ ಬರ್ತಾನೆ. ಸೊ ಭಗವಂತ ನೋಡಿ, ಇದು ಬ್ರಹ್ಮದೇವರ ಒಂದು ದಿನದಲ್ಲಿ ಒಂದೇ ಸಾರಿ ಬರ್ತಾರೆ ಅಲ್ವಾ? ಸೊ ಇದು ಭಗವದ್ಗೀತೆಯಲ್ಲಿ ಹೇಳಿದೆ, ಭಗವಂತ ಒಂದು ದಿನ ಭಗವಂತ ಕೃಷ್ಣ ಅವತಾರ ಮಾಡ್ತಾರೆ. ಬ್ರಹ್ಮದೇವರ ಒಂದು ದಿನದಲ್ಲಿ ಒಂದೇ ಸಾರಿ ಬರೋದು. ಬ್ರಹ್ಮನ ಒಂದು ದಿನ ಎಷ್ಟು? 1,000 ಕಲ್ಪಗಳು ಬ್ರಹ್ಮನ ಒಂದು ದಿನ. ಅಂದ್ರೆ 1,000 ಕಲ್ಪಗಳು ಅಂದ್ರೆ, ಒಂದು ಕಲ್ಪ ಅಂದ್ರೆ ತ್ರೇತಾಯುಗ, ದ್ವಾಪರ ಯುಗ, ಇದು ಸತ್ಯಯುಗ ಮತ್ತು
ಸತ್ಯಯುಗ ಮತ್ತು ಕಲಿಯುಗ, ಈ ರೀತಿಯಾಗಿ 4 ಯುಗಗಳು. ಸತ್ಯಯುಗ, ದ್ವಾಪರಯುಗ, ತ್ರೇತಾಯುಗ ಅಂಡ್ ಕಲಿಯುಗ. ಜೊತೆಗೆ ಇದನ್ನು ಒಂದು ಕಲ್ಪ ಅಂತೀವಿ. ಇದನ್ನ 1000 ಸಾರಿ ಆದ್ಮೇಲೆ ಈ ತರ ಕಲ್ಪಗಳು, ಅಂದ್ರೆ ಒಂದು ಕಲ್ಪ ಮುಗಿದ್ಮೇಲೆ ಒಂದು ಸ್ವಲ್ಪ ಪಾರ್ಷಿಯಲ್, ಒಂದು ಸ್ವಲ್ಪ ಪ್ರಳಯ ಆಗುತ್ತೆ. ನಂತರ ಇದಾದ್ಮೇಲೆ ಅಂದ್ರೆ ಈ ಪ್ರಳಯ ಅಷ್ಟು ಭಯಂಕರವಾಗಿರುವುದಿಲ್ಲ. ನಂತರ 1000 ಬಾರಿ ಈ ತರ ಆದ್ಮೇಲೆ ಬ್ರಹ್ಮನ ಒಂದು ದಿವಸ ಆಗತ್ತೆ. ಆವಾಗ ಸ್ವಲ್ಪ ಜೋರಾಗಿ ಪ್ರಳಯ ಆಗುತ್ತೆ, ತುಂಬಾ ದೊಡ್ಡ ಪ್ರಳಯ ಆಗುತ್ತೆ. ಸೊ ಈ ರೀತಿಯಾಗಿ ಈ ಪ್ರಳಯ 1000 ಒಂದು ಕಲ್ಪಗಳೇನಿದೆ, 1000 ಕಲ್ಪಗಳಲ್ಲಿ ಭಗವಂತ ಒಂದು ಸಾರಿ ಬರ್ತಾನೆ. ಸೊ ಈಗ ನಾವು ಬ್ರಹ್ಮನ ಏನಿದೆ, ಈ ಕಲ್ಪಗಳು ಏನ್ ನಡೀತಾ ಇದ್ದೇವೆ ಈಗ, ಇದು 28ನೇ ಕಲ್ಪದಲ್ಲಿ ಭಗವಂತ ಬಂದಿರೋದು. ಅಂದ್ರೆ ಇವಾಗ ನಾವು 28ನೇ ಕಲ್ಪದಲ್ಲಿ ಇದ್ದೀವಿ. ಇನ್ನೂ 972 ಕಲ್ಪಗಳು ಉಳ್ಕೊಂಡಿದ್ದಾವೆ. ಸೊ ಈ ರೀತಿಯಾಗಿ 28ನೇ ಕಲ್ಪದಲ್ಲಿ ಭಗವಂತ ಬಂದಿದ್ದಾನೆ. ಮತ್ತು ಈ ನಮ್ಮ ಪರಿಸ್ಥಿತಿ ನೋಡಿ ಭಗವಂತ ಈ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಮತ್ತೊಮ್ಮೆ ಕೇವಲ 5000 ವರ್ಷಗಳ ಅಂತರದಲ್ಲೇ ಮತ್ತೆ ಬಂದಿದ್ದಾನೆ, ನಮಗೆ ದರ್ಶನ ಕೊಟ್ಟಿದ್ದಾರೆ, ನಮಗೆ ಮತ್ತು ಮಾರ್ಗದರ್ಶನವನ್ನು ಕೊಟ್ಟಿದ್ದಾನೆ. ಅಂದ್ರೆ ನಾವೆಲ್ಲ ಎಷ್ಟು ಅದೃಷ್ಟವಂತರು ಅಂತ ತಿಳ್ಕೊಬೇಕು. ಅಂದ್ರೆ ಇನ್ನು 978 ಏನಿದೆ, ಈ ಕಲ್ಪಗಳೇನಿದ್ದಾವೆ, ಇದರಲ್ಲಿ ಕೃಷ್ಣ ಬರೋದೇ ಇಲ್ಲ. ಅದರಿಂದ ನಾವು ಎಷ್ಟು ಇದನ್ನ ಕೃಷ್ಣನ ಕೊಟ್ಟಿರುವ ಮತ್ತು ಜೊತೆಗೆ ಈ ಪುಸ್ತಕಗಳೆಲ್ಲ ಏನಿದ್ದಾವೆ, ಶ್ರೀಲ ಪ್ರಭುಪಾದರು ಕೊಟ್ಟಿರೋ ಪುಸ್ತಕಗಳೆಲ್ಲ ಕೇವಲ ಇನ್ನು 10,000 ವರ್ಷಗಳವರೆಗೂ ಇರುತ್ತೆ ಅಷ್ಟೇ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂತ ಶ್ರೀಲ ಪ್ರಭುಪಾದರು ಕೂಡ ಹೇಳಿಲ್ಲ. ಅದರಿಂದ ನಾವು ಈ ಕೃಷ್ಣ ವಿಜ್ಞಾನ ಏನು ಶ್ರೀಲ ಪ್ರಭುಪಾದರು ಮೂಲಕವಾಗಿ ಚೈತನ್ಯ ಮಹಾಪ್ರಭುಗಳು ನಮ್ಗೆಲ್ಲ ಕೊಡ್ತಾ ಇದ್ದಾರೆ, ಆ ವರವನ್ನು ನಾವು ಖಂಡಿತವಾಗೂ ಮಿಸ್ಯೂಸ್ ಮಾಡ್ಕೋಬಾರ್ದು. ಯಾವಾಗ ತಕ್ಷಣ ಬಳಸ್ಕೋಬೇಕು. ಈ ಜೀವನನೇ ನಾವು ಗೋಲೋಕ ಬೃಂದಾವನಕ್ಕೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ನಾವು ಪ್ರಯತ್ನ ಪಟ್ಟರೆ, ನಮ್ಗೆ ಸೀರಿಯಸ್ ಆಗಿ ಪ್ರಯತ್ನ ಪಟ್ಟರೆ ನಾವು ಖಂಡಿತ ಅದನ್ನ ಮಾಡ್ಲಿಕ್ಕೆ ಸಾಧ್ಯ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣನೇ ಆದ್ರೂ ಕೂಡ ಈ ಕೃಷ್ಣ ವಿಜ್ಞಾನ ಕೊಡ್ಲಿಕ್ಕೆ ನಮ್ಗೆ ಅದರ ಭಕ್ತಿಯನ್ನು ಹೇಗೆ ಮಾಡಬೇಕು ತೋರಿಸ್ಕೊಡ್ಲಿಕ್ಕೆ ರಾಧಾರಾಣಿಯ ಭಾವದಲ್ಲಿ ಪ್ರಕಟವಾಗ್ತಾರೆ. ಸೊ ಮತ್ತು ಈ ಮಹಾಪ್ರಭುಗಳು ಏನು ಕೃಷ್ಣ ವಿಜ್ಞಾನವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವು ಗೋಸ್ವಾಮಿಗಳ ಹೆಜ್ಜೆ ಗುರುತುಗಳನ್ನು ಅನುಸರಿಸಲೇಬೇಕು ನಾವು. ಸೊ ಈ ಮಹಾಪ್ರಭುಗಳು ನಾವು ಶಿಕ್ಷಾಷ್ಟಕಂ ಎಂಬ 8 ಶ್ಲೋಕ ಬೇರೆ ಕೊಟ್ಟಿದ್ದಾರೆ ನಮ್ಗೆ. ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರೋದು ನಮ್ಗೆ 8 ಶ್ಲೋಕ ಮಾತ್ರ. ಈ 8 ಶ್ಲೋಕದಲ್ಲಿ ರೂಪ ಗೋಸ್ವಾಮಿಗಳು ನಮ್ಗೆ ಶುದ್ಧ ವೈಷ್ಣವರನ್ನು ಮಾಡ್ಲಿಕ್ಕೆ ಈ ಕಂಪ್ಲೀಟ್ ಉಪದೇಶಾಮೃತ ಗ್ರಂಥವನ್ನೇ ಕೊಟ್ಟಿದ್ದಾರೆ. ಇದರಲ್ಲಿ ಈ ಗ್ರಂಥದಲ್ಲಿರುವ ಕೇವಲ 11 ಶ್ಲೋಕವನ್ನು ನಮ್ಗೆ ಓದ್ಲಿಕ್ಕೆ ಇದೆ ಈ ಸಾರಿ. ಆ ನಂತರ ಉಳಿದ ಶ್ಲೋಕಗಳನ್ನು ಈಗ ನಮ್ಗೆ ಅರ್ಥ ಆಗುದಿಲ್ಲ ಅವ್ರನ್ನ ಓದಿದ್ರೆ. ಅದಕ್ಕೆ ಚೈತನ್ಯ ಶ್ರೀಲ ಪ್ರಭುಪಾದರು ಈ 11 ಶ್ಲೋಕಗಳು ಓದ್ಲಿಕ್ಕೆ ಕೊಟ್ಟಿದ್ದಾರೆ ನಮ್ಗೆ. ಸೊ ಅದರಿಂದ ಈ ಶುದ್ಧ ವೈಷ್ಣವರನ್ನಾಗಿ ಮಾಡಬೇಕು ಅಂದ್ರೆ ಈ ಉಪದೇಶಾಮೃತ 11 ಶ್ಲೋಕಗಳನ್ನು ನಾವು ಅರ್ಥ ಮಾಡ್ಕೊಂಡು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಕೇವಲ 11 ಶ್ಲೋಕ ಅನ್ಸುತ್ತೆ, ಆದ್ರೆ ನಾವು ಓದ್ತಾ ಹೋಗ್ತಾ ಇದ್ದಂಗೆ ಅದು ಎಷ್ಟು ಕಷ್ಟ ಅನುಸರಿಸುವುದು ಅಂತ ಗೊತ್ತಾಗುತ್ತೆ. ಆದ್ರೆ ಇದನ್ನ ಅನುಸರಿಸದೇ ಇದ್ರೆ, ನಾವು ಈ ಉಪದೇಶಾಮೃತವನ್ನು ಸರಿಯಾಗಿ ಅನುಸರಿಸದೇ ಇದ್ರೆ ನಾವು ವೈಷ್ಣವರಾಗ್ಲಿಕ್ಕೆ ಕಷ್ಟ. ಸೊ ಅದರಿಂದ ಮತ್ತು 3ನೇ ಪಾಯಿಂಟ್ ಏನು ಅಂದ್ರೆ, ಮನಸ್ಸು ಮತ್ತು ಇಂದ್ರಿಯಗಳ ನಿಗ್ರಹ ಮೊದಲನೇ ಕರ್ತವ್ಯ ಅಂದ್ಬಿಟ್ಟು ಈ ಗ್ರಂಥದ ಬಗ್ಗೆ ಹೇಳಲಾಗಿದೆ. ಈ ಗ್ರಂಥದಲ್ಲಿ ಅಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿಬೇಕು ಅಂದ್ರೆ ಮೊದಲ ಮೆಟ್ಟಲು ಅಂದ್ರೆ ಏನು ಅಂದ್ರೆ ಮನಸ್ಸು ಮತ್ತು ಇಂದ್ರಿಯಗಳ ನಿಯಂತ್ರಣ. ಇದನ್ನು ನಾವು ಭಗವದ್ಗೀತೆಯಲ್ಲೂ ಕೂಡ ಭಗವಂತ ಎಷ್ಟೋ ಸಾರಿ ಹೇಳಿದಾನೆ. ಇದನ್ನು ಮೊದಲು ಮನಸ್ಸನ್ನು ನಿಯಂತ್ರಿಸಬೇಕು, ನಂತರ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ಅಷ್ಟಾಂಗ ಯೋಗ ಮಾಡ್ತಾರೆ, ಕರ್ಮ ಯೋಗ ಮಾಡ್ತಾರೆ, ಜ್ಞಾನ ಯೋಗ ಮಾಡ್ತಾರೆ. ಈ ರೀತಿ ಎಲ್ಲ ಮಾಡಿ ಮನಸ್ಸು ಮತ್ತು ಇಂದ್ರಿಯಗಳ ನಿಯಂತ್ರಣವನ್ನು ಮಾಡ್ತಾರೆ. ಆದ್ರೆ ಅವೆಲ್ಲವೂ ಕಷ್ಟ. ಮತ್ತು ಈ ಮನಸ್ಸು ಮತ್ತು ಇಂದ್ರಿಯಗಳ ನಿಯಂತ್ರಣ ಇಲ್ಲದಿದ್ರೆ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಪ್ರಗತಿನೂ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಸೊ ಅದರಿಂದ ಈ ಮನಸ್ಸು ಮತ್ತು ಇಂದ್ರಿಯಗಳನ್ನು ಈ 3-4 ರೀತಿಯ ಯೋಗಗಳಿಂದ ಧ್ಯಾನ ಯೋಗ, ಅಷ್ಟಾಂಗ ಯೋಗ, ಜ್ಞಾನ ಯೋಗ, ಕರ್ಮಯೋಗ, ಈ ರೀತಿ ಯೋಗಗಳ ಮೂಲಕವಾಗಿ ಸಾಮಾನ್ಯವಾಗಿ ಜನರು ಮಾಡ್ತಾರೆ. ಆದ್ರೆ ಕಲಿಯುಗಕ್ಕೆ ಇದು ಯುಗ ಧರ್ಮ ಅಲ್ಲ. ಇವುಗಳನ್ನೆಲ್ಲ ಮಾಡ್ಲಿಕ್ಕೆ ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ಅದರಿಂದ ನಮ್ಗೆ ಭಕ್ತಿ ಯೋಗದ ಬಗ್ಗೆ ಹೇಳಲಾಗಿದೆ. ಈ ಭಕ್ತಿ ಯೋಗ ಮಾಡೋದ್ರಿಂದ ಮನಸ್ಸು ಮತ್ತು ಇಂದ್ರಿಯಗಳು ನಿಧಾನವಾಗಿ ಚೇತೋದರ್ಪಣ ಮಾರ್ಜನ ಆಗುತ್ತೆ. ಚೈತನ್ಯ ಮಹಾಪ್ರಭುಗಳ ನಾವು ಈ ಶಿಷ್ಟಾಷ್ಟಕವನ್ನು ನಾವು ಮೊದಲನೇ ಶ್ಲೋಕವೇ ಇದೆ, ಚೇತೋದರ್ಪಣ ಮಾರ್ಜನಂ ಅಂದ್ಬಿಟ್ಟು. ಸೊ ಈ ಚೇತೋದರ್ಪಣ ಅಂದ್ರೆ ಮನಸ್ಸಿನ ಒಂದು ಕನ್ನಡಿ ಏನಿದೆ, ಇದನ್ನು ಮಾರ್ಜನಂ ಅಂದ್ರೆ ಸ್ವಚ್ಛಗೊಳಿಸ್ತಾ ಇರುತ್ತೆ. ಇದು ನಾವು ಯಾವಾಗ ನಾವು ಹರೇ ಕೃಷ್ಣ ಮಹಾಂತ್ರವನ್ನು ನಿರಂತರವಾಗಿ ಪಠಿಸ್ತಾ ಇರ್ತೀವಿ ಅಂದ್ರೆ ಅವಾಗ ಮನಸ್ಸು ಮತ್ತು ಇಂದ್ರಿಯಗಳು ನಿಯಂತ್ರಣ ತಂತಾನಕ್ಕೆ ಬರಾಗುತ್ತೆ. ಸೊ ನಂತರ ಈ
ಮೊದಲು ನಾವು ಈ 3 ಗುಣಗಳೇನಿವೆ, ರಜೋಗುಣ, ತಮೋಗುಣ ಮತ್ತು ಸತ್ವಗುಣ, ಈ 3 ಗುಣಗಳಿಂದ ನಾವು ಎಸ್ಪೆಷಲಿ ರಜೋಗುಣ ಮತ್ತು ತಮೋಗುಣಗಳಿಂದ ನಾವು ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ರಜೋಗುಣ ತಮೋಗುಣಲ್ಲೇ ಇದ್ದಾರೆ. ಸತ್ವಗುಣದಲ್ಲಿರೋರು ತುಂಬಾನೇ ಕಡಿಮೆ. ಆ ತುಂಬಾ ಕಡಿಮೆನೂ ಕೂಡ ಅಲ್ಲಿರೋರು ಕೂಡ ಅವರು ಕೂಡ ಅದು ಪತನ ಹೊಂದಲಿಕ್ಕೆ ತುಂಬಾ ಸುಲಭ ಇನ್ನು ಸತ್ವಗುಣದಲ್ಲಿದ್ರೆ. ಯಾಕಂದ್ರೆ ರಜೋಗುಣ ಮತ್ತು ತಮೋಗುಣ ಎಷ್ಟೊಂದು ಪ್ರಬಲವಾಗಿದ್ದಾವೆ ಅಂದ್ರೆ ಸತ್ವಗುಣದಲ್ಲಿ ನಾವು ಯಾರು ಸ್ವಲ್ಪ ಜನ ಉಳ್ಕೊಂಡಿದ್ದಾರೆ ಅವರು ಕೂಡ ಅಲ್ಲಿ ಉಳಿಯೋದು ಕಷ್ಟ ಆಗ್ತಾ ಇದೆ ಈ ಕಲಿಯುಗದಲ್ಲಿ. ಸೊ ಆದ್ರಿಂದ ನಾವು ಈ ರೂಪ ಗೋಸ್ವಾಮಿಗಳ ಉಪದೇಶಗಳನ್ನು ಅನುಸರಿಸುವ ಮೂಲಕವಾಗಿ ನಾವು ಸುಲಭವಾಗಿ ಸತ್ವಗುಣಕ್ಕೆ ಏರಬಹುದು. ಮತ್ತು ಸತ್ವಗುಣದಕ್ಕೆ ಬಂದಾಗ ಮಾತ್ರ ನಮಗೆ ಮುಂದಿನ ಆಧ್ಯಾತ್ಮಿಕ ಸತ್ಯಗಳೇನಿದಾವೆ ಅದ್ರ ಪರಿಚಯ ನಮ್ಗಾಗುತ್ತೆ, ನಮಗೆ ಆ ಸತ್ಯಗಳು ಗೋಚರಿಸುತ್ತವೆ. ಸೊ ನಾವು ಮೊದಲೆಲ್ಲ ಹೇಳ್ತಾ ಇದ್ರು, ನಾವು ಕೇವಲ ಯಾರು ಬ್ರಾಹ್ಮಣರಾಗಿರ್ತಾರೆ ಅವರು ಮಾತ್ರ ವೇದಗಳನ್ನು ಓದ್ಲಿಕ್ಕೆ ಅರ್ಹರು ಅಂತ ಹೇಳ್ತಾ ಇದ್ರು. ಅದರ ಅರ್ಥ ಹುಟ್ಟಿದಾಗಿನಿಂದ ಬ್ರಾಹ್ಮಣರು ಮಾತ್ರ ಓದ್ಬೇಕಂತ ಅರ್ಥ ಅಲ್ಲ. ಅದು ಯಾರು ಸತ್ವಗುಣದಲ್ಲಿ ಇರ್ತಾರೆ ಅವರನ್ನು ಬ್ರಾಹ್ಮಣರು ಅಂತ ಕರೀತಾರೆ. ಯಾವಾಗ್ಲೂ ಸತ್ವಗುಣದಲ್ಲಿ ಯಾರು ಇರ್ತಾರೆ ಅವರು ಬ್ರಾಹ್ಮಣರು. ಸೊ ಭಗವಂತ ಹೇಳ್ದಂಗೆ ಭಗವದ್ಗೀತೆಯಲ್ಲಿ ಚಾತುರ್ವರ್ಣ್ಯ ಮಯಾಶಸ್ಯ ಗುಣ ಕರ್ಮ ವಿಭಾಗಶಃ ಅಂತ ಭಗವಂತ ಹೇಳಿದಾನೆ. ಅಂದ್ರೆ ಗುಣ ಮತ್ತು ಕರ್ಮಗಳು, ಗುಣದಲ್ಲಿ ಅಂದ್ರೆ ಗುಣ ಅಂದ್ರೆ ಸತ್ವಗುಣ ಮತ್ತು ಕರ್ಮ ಅಂದ್ರೆ ಯಾವ ರೀತಿಯ ಕರ್ಮವನ್ನು ಮಾಡ್ತಾ ಇದ್ದಾನೆ. ಅವನು ಗುಣದಲ್ಲಿ ಸತ್ವಗುಣ ಇರ್ಬೋದು ಆದ್ರೆ ಅವನು ಸದಾ ಒಂದು ಶೂದ್ರರ ರೀತಿಯಲ್ಲಿ ಸಂಬಳಕ್ಕೋಸ್ಕರ ಬರೀ 24 ಗಂಟೆ ಕೆಲಸ ಮಾಡ್ತಾ ಇದ್ರೆ ಅದು ಅವನು ಬ್ರಾಹ್ಮಣ ಆಗುವುದಿಲ್ಲ. ಸೊ ಈಗ ಉದಾಹರಣೆಗೆ ನಾವು ಹೇಳೋದಂದ್ರೆ ಈಗ ಕಲಿಯುಗದಲ್ಲಿ ಆ ರೀತಿಯ ಒಂದು ಎಲ್ರೂ ದುಡ್ಡುಗೋಸ್ಕರನೇ ಕೆಲಸ ಮಾಡೋದು ಅಲ್ವಾ. ಸೊ ಈ ಸತ್ವಗುಣದಲ್ಲಿ ಯಾರಿದ್ದಾರೆ ಅವರೂ ಕೂಡ ದುಡ್ಡುಗೋಸ್ಕರನೇ ಕೆಲಸ ಮಾಡ್ತಾ ಇರೋದು. 12 ಗಂಟೆ 18 ಗಂಟೆ ಎಲ್ಲ ಒಂದು 8 ಗಂಟೆ ದುಡಿದ್ರು ದುಡ್ಡು ಕೊಡದಿದ್ರೆ ಯಾರು ಕೆಲಸ ಮಾಡ್ತಾರೆ ಹೇಳಿ? ನಾವ್ಯಾರಾದ್ರೂ ಕೆಲಸ ಮಾಡ್ತೀವ? ಯಾರು ಮಾಡಲ್ಲ. ಸೊ ಅದರಿಂದ ಸತ್ವಗುಣದಲ್ಲಿ ಇದ್ರೂ ಕೂಡ ಕರ್ಮ ಸತ್ವಗುಣಕ್ಕೆ ತಕ್ಕಂತೆ ಬ್ರಾಹ್ಮಣ ರೀತಿಯ ಕರ್ಮ ನಾವು ಮಾಡ್ತಾ ಇಲ್ಲ. ಬ್ರಾಹ್ಮಣರ ಕೆಲಸ ಏನು? ಪಠನ್ ಪಾಠನ್ ಯಜನ್ ಯಾಜನ್ ಮತ್ತು ದಾನ ಕೊಡುವುದು ಮತ್ತು ದಾನವನ್ನು ತೆಗೆದುಕೊಳ್ಳುವುದು. ಈ 3 ಗುಣಗಳು, ಈ 3 ಕೆಲಸಗಳನ್ನ ಯಾರು ಮಾಡ್ತಾನೆ, ಈ 3 ಕರ್ಮಗಳನ್ನ ಯಾರು ಮಾಡ್ತಾನೆ ಅವನು ಬ್ರಾಹ್ಮಣ ಮತ್ತು ಅವನು ಸತ್ವಗುಣದಲ್ಲೂ ಇರಬೇಕು. ಪಠನ್ ಪಾಠನ್ ಅಂದ್ರೆ ಈ ವೇದ ಅಭ್ಯಾಸಗಳನ್ನು ಮಾಡಬೇಕು ಮತ್ತು ಬೇರೆಯವರಿಗೂ ಹೇಳ್ಕೊಡಬೇಕು, ಪಠನ್ ಪಾಠನ್. ಮತ್ತು ಯಜನ್ ಯಾಜನ್ ಅಂದ್ರೆ ಯಜ್ಞಗಳನ್ನು ಮಾಡಬೇಕು ಮತ್ತು ಈ ಯಜ್ಞಗಳನ್ನು ಹೇಗೆ ಮಾಡುವುದು ಅಂದ್ಬಿಟ್ಟು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು, ಬೇರೆಯವ್ರ ಕೈಯಲ್ಲಿ ಯಜ್ಞವನ್ನು ಮಾಡಿಸ್ಬೇಕು. ಸೊ ಕಲಿಯುಗದಲ್ಲಿ ಏನು ಪಠನ್ ಪಾಠನ್ ಅಂದ್ರೆ ನಾವು ಮಾಡಬೇಕಾಗಿರೋದು ಕೇವಲ 2 ಸುಲಭವಾದ ಕೆಲಸ. ಶ್ರೀಲ ಪ್ರಭುಪಾದ ಹೇಳಿದವಂಗೆ ನಾವು ಭಗವದ್ಗೀತೆಯನ್ನು ಪಠನೆ ಮಾಡಬೇಕು, ಶ್ರೀಮದ್ ಭಾಗವತವನ್ನು ಪಠನೆಯನ್ನು ಮಾಡಬೇಕು, ನಂತರ ಚೈತನ್ಯ ಚರಿತಾಮೃತವನ್ನು ಪಠನೆ ಮಾಡಬೇಕು ಮತ್ತು ಅದನ್ನು ಇನ್ನೊಬ್ಬರಿಗೆ ಅದನ್ನು ಓದಿಸ್ಬೇಕು, ಪಠನ ಪಾಠನ್ ಅಂತ. ಮತ್ತು ಯಜನ್ ಯಾಜನ್ ಅಂದ್ರೆ ನಾವು ಯಜ್ಞವನ್ನು ಮಾಡಬೇಕು. ಯಜ್ಞವನ್ನು ಅಂದ್ರೆ ಏನು? ಹರಿನಾಮ ಸಂಕೀರ್ತನೆ ಅಂದ್ರೆ ಹರಿನಾಮ ಜಪವನ್ನು ಮಾಡುವುದು, ಸಂಕೀರ್ತನೆ ಮಾಡುವುದು, ಇದು ಯಜನ್ ಅಂತ ಯಜ್ಞ ಆಗುತ್ತೆ. ಸೊ ಅದೇ ರೀತಿ ನಾವು ಎಲ್ಲರ ಜೊತೆ ಸೇರಿಕೊಂಡು ನಾವು ಕೂಡ ಯಜ್ಞವನ್ನು ಮಾಡಿದ್ರೆ ಅದು ಬೇರೆಯವ್ರ ಕೈಲಿ ಯಜ್ಞ ಮಾಡಿಸ್ದಂಗೂ ಆಗುತ್ತೆ. ಸೊ ಈ ರೀತಿಯಾಗಿ ಪಠನ್ ಪಾಠನ್ ಯಜನ್ ಯಾಜನ್ ಆಗುತ್ತೆ. ದಾನವನ್ನು ತಗೊಳ್ಬೇಕು ಮತ್ತು ದಾನವನ್ನು ಕೊಡಬೇಕು. ಅಂದ್ರೆ ಯಾರು ಬ್ರಾಹ್ಮಣರ ಒಂದು ಗುಣದಲ್ಲಿ ಇರ್ತಾರೆ ಅವರು ಎಷ್ಟು ಸಾಧ್ಯವೋ ಅಷ್ಟು ಒಂದು ನಾವು ಬೇರೆಯವರಿಗೆ ಅಂದ್ರೆ ಇಸ್ಕಾನ್ ಇದು ಕೃಷ್ಣ ಪ್ರಜ್ಞೆಯನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಕೆಲಸ ಏನಿದೆ, ಈ ಧರ್ಮವನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅವಶ್ಯಕತೆ ಇರುವ ದಾನಗಳನ್ನು ಮಾಡಬೇಕು. ಈ ರೀತಿಯಾಗಿ ನಾವು ಮತ್ತೆ ಶೇಖರಿಸಿ ಇಟ್ಕೋಬಾರದು. ಯಾರು ಸತ್ವಗುಣದಲ್ಲಿ ಇರ್ತಾರೆ ಅವ್ರು ಶೇಖರಿಸಿ ಇಟ್ಕೋಬಾರ್ದು, ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು ಅಂದ್ಬಿಟ್ಟು. ಸೊ ಈ ಗುಣಗಳೆಲ್ಲ ನಮ್ಮಲ್ಲಿ ಸತ್ವಗುಣಗಳು ಇದ್ರೂ ಕೂಡ ಕರ್ಮಗಳನ್ನು ನಾವು ಪ್ರಕಾರ ಮಾಡ್ತಾ ಇಲ್ಲ. ಆದ್ರಿಂದ ಬ್ರಾಹ್ಮಣರು ಕಡಿಮೆ ಈ ಲೋಕದಲ್ಲಿ, ಈ ಜಗತ್ತಿನಲ್ಲಿ. ಎಲ್ಲರೂ ಕೂಡ ರೂಪ ಗೋಸ್ವಾಮಿಗಳು ಹೇಳದಂಗೆ ಎಲ್ಲರೂ ಕೂಡ ಅವ್ರು ಏನ್ ಮಾಡ್ತಾ ಇದಾರೆ, ಎಲ್ಲರೂ ತಮೋ ರಜೋಗುಣದಲ್ಲಿ ಇದ್ದಾರೆ. ಅದರಿಂದ ಸತ್ವಗುಣವರೆಗೂ ಏರ್ಬೇಕು. ಅದು ಈ ಗ್ರಂಥದಲ್ಲಿ ಬರೆದಿರೋ ಒಂದು ನಾವು ಏನು ಇದೇನು ಹೇಳಿದ್ದಾರೆ, ಗೈಡೆನ್ಸ್ ಏನ್ ಹೇಳಿದ್ದಾರೆ, ಮಾರ್ಗದರ್ಶನ ಏನಿದೆ, ಆ ಮಾರ್ಗದರ್ಶನದಲ್ಲಿ ನಾವು ಹೋಗೋದ್ರಿಂದ ನಿಧಾನವಾಗಿ ನಾವು ಸತ್ವಗುಣಕ್ಕೆ ಹೋಗ್ತೀವಿ. ನಂತರ ಆ ಸತ್ವಗುಣಕ್ಕೆ ಬಂದ ಮೇಲೆ ನಮಗೆ ಮುಂದಿನ ಆಧ್ಯಾತ್ಮಿಕ ಸತ್ಯಗಳು ನಮಗೆ ಗೋಚರವಾಗುತ್ತೆ. ಇದೇ ಅರ್ಥ ಆಕ್ಚುಲಿ. ಸೊ ಹಿಂದಿನ ಕಾಲದಲ್ಲಿ ಏನ್ ಹೇಳ್ತಾ ಇದ್ರು ನಮ್ಮ ಹಿರಿಯರು, ಬ್ರಾಹ್ಮಣರು ಮಾತ್ರ ಓದ್ಬೇಕು ಅಂದ್ಬಿಟ್ಟು, ಸತ್ವಗುಣದಲ್ಲಿರೋರು ಮಾತ್ರ ಓದ್ಬೇಕು ಅಂತ. ಬ್ರಾಹ್ಮಣರಂತಲ್ಲ, ಸತ್ವಗುಣದಲ್ಲಿರುವ ವ್ಯಕ್ತಿಗಳಿಗೆ ಮಾತ್ರ ಅರ್ಥ ಆಗುತ್ತೆ, ಅವ್ರು ಮಾತ್ರ ಓದ್ಬೇಕು. ಈ ಮಿಕ್ದವ್ರು ಏನ್ ಮಾಡ್ತಾರೆ, ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ನಾವು ಆ ರೀತಿಯ ಸತ್ವಗುಣಕ್ಕೆ ನಾವು ಏನ್ ಮಾಡೋದು, ಸುಲಭವಾಗಿ ಇರೋದು ಹೇಗೆ ಅಂದ್ರೆ ನಾವು ಹರಿನಾಮ ಸಂಕೀರ್ತನೆ, ಹರಿನಾಮ ಜಪ ಮಾಡ್ತಾ ಇದ್ರೆ ನಿಧಾನವಾಗಿ ನಾವು ಸತ್ವಗುಣಕ್ಕೆ ಏರ್ತೀವಿ. ಆವಾಗ ನಮ್ಗೆ ಮುಂದಿನ ಆಧ್ಯಾತ್ಮಿಕ ಸತ್ಯಗಳು ಸುಲಭವಾಗಿ ಗೋಚರಿಸ್ತವೆ. ಸೊ ಮುಂದಿನದು ಗೋಸ್ವಾಮಿ ಅಂದ್ರೆ ಏನು? ವೈಷ್ಣವರನ್ನು ಈ ಗೋಸ್ವಾಮಿ ಅಂದ್ರೆ ರೂಪ ಗೋಸ್ವಾಮಿಯವ್ರ ಬಗ್ಗೆ ಮಾತಾಡ್ತಾರೆ. ಸೊ ಮೊದಲು ಗೋಸ್ವಾಮಿ ಅಂದ್ರೆ ಏನು? ಸೊ 6 ಗೋಸ್ವಾಮಿಗಳ ಬಗ್ಗೆ ನಾವು ಮಾತಾಡಿದ್ವಿ.
ಗೋಸ್ವಾಮಿಗಳು ಅಂದ್ರೆ ಇಂದ್ರಿಯ, ಗೋ ಅಂದ್ರೆ ಇಂದ್ರಿಯಗಳು, ಸ್ವಾಮಿ ಅಂದ್ರೆ ಅದರ ಮೇಲೆ ಆ ಒಡೆತನವನ್ನು ಸ್ಥಾಪಿಸಿದಂತಹ ವ್ಯಕ್ತಿ. ಸೊ ಯಾರು ಇಂದ್ರಿಯಗಳ ಮೇಲೆ ಒಡೆತನವನ್ನು ಸ್ಥಾಪಿಸಿದ್ದಾರೆ, ಸ್ವಾಮಿತ್ವವನ್ನು ಸ್ಥಾಪಿಸಿದ್ದಾರೋ ಅವರು ಗೋಸ್ವಾಮಿಗಳು. ಸ್ವಾಮಿ ಅಂದ್ರೆ ಒಡೆಯ. ಸೊ ಈ ರೀತಿಯಾಗಿ ವೈಷ್ಣವರನ್ನು ಸಾಮಾನ್ಯವಾಗಿ ಗೋಸ್ವಾಮಿ ಅಂತ ಕರೀತಾರೆ. ಈ ಬೃಂದಾವನದ ದೇವಸ್ಥಾನದ ಎಲ್ಲ ಇದ್ದಾರೆ, ಆ ಬೃಂದಾವನದ ದೇವಲ್ಲಿರುವ ನಿರ್ವಾಹಕರಿದೆ, ಅವ್ರಿಗೂ ಕೂಡ ಆ ಬಿರುದನ್ನು ಕೊಡಲಾಗುತ್ತೆ. ನಂತರ ಅಂದ್ರೆ ಅವರು ಇಂದ್ರಿಯಗಳನ್ನು ಜಯಿಸಿದ್ದಾರೆ, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ ಅರ್ಥ. ಸೊ ಯಾರು ಕೃಷ್ಣನ ಶುದ್ಧ ಭಕ್ತನಾಗ್ಲಿಕ್ಕೆ ಇಷ್ಟಪಡ್ತಾರೆ, ಪ್ರತಿಯೊಬ್ಬರು ಮೊದಲು ಗೋಸ್ವಾಮಿ ಆಗಬೇಕು. ಅಂದ್ರೆ ಇಂದ್ರಿಯಗಳ ಗುಲಾಮರು ಯಾರಾಗಿರ್ತಾರೆ ಅವರು ಭಕ್ತರಾಗ್ಲಿಕ್ಕೆ ಕಷ್ಟ, ಅವ್ರ ಕೈಯಲ್ಲಿ ಆಗೋದಿಲ್ಲ. ಸೊ ಇಂದ್ರಿಯಗಳ ಮೇಲೆ ನಾವು ವಿಜಯವನ್ನು ಸ್ಥಾಪನೆ ಮಾಡಬೇಕು. ಸೊ ಅದರಿಂದ ಇನ್ನು ಕೊನೆಯ ಪಾಠ ಏನು ಅಂದ್ರೆ ಈ ಗ್ರಂಥದಿಂದ ನಾವು ತಿಳ್ಕೊಬೇಕು ಏನಂದ್ರೆ, ರೂಪ ಗೋಸ್ವಾಮಿಗಳು ಭಕ್ತಿ ರಸಾಮೃತ ಸಿಂಧು ಮತ್ತು ವಿದಗ್ಧ ಮಾಧವ ಇಂತಹ ಉನ್ನತ ಮಟ್ಟದ ಗ್ರಂಥಗಳನ್ನು ಬರೆದಿದ್ರು ಕೂಡ ಈ ಉಪದೇಶಾಮೃತ ಏನಿದೆ ನಮ್ಗೆ ಈ ನವಶಿಷ್ಯರಿಗೆ, ಅಂದ್ರೆ ನಾವೆಲ್ಲ ನವಶಿಷ್ಯರು, ನಾವೆಲ್ಲ ನಿಯೋಫೈಟ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಸೊ ಇವರಿಗೆ ನಾವು ಫಸ್ಟ್ ಈ ಭಕ್ತಿ ರಸಾಮೃತ ಸಿಂಧು ಮತ್ತೆ ಉಪದೇಶಾಮೃತ, ಸೊ ಈ ಪುಸ್ತಕಗಳನ್ನು ನಾವು ಓದ್ಬೇಕು ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಒಬ್ಬ ವಿದ್ಯಾರ್ಥಿ ಏನಿದಾನೆ ಅವನು ಪ್ರಾಥಮಿಕ ಶಿಕ್ಷಣ ಮುಂದುವರಿದು ಕಷ್ಟ. ಅದು ಅವನಿಗೆ ಯಾರಿಗೂ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಪ್ರೈಮರಿ ಸ್ಕೂಲು, ಹೈಸ್ಕೂಲ್ ಎಲ್ಲ ಮುಗಿಸಿದ್ರೆ, ಆಮೇಲೆ PUC ಎಲ್ಲ ಮುಗಿಸಿದ್ರೇನೆ ಅಲ್ವಾ ಡಿಗ್ರಿ ಹೋಗಾಗೋದು. ಸೊ ಈ ರೀತಿಯಾಗಿ ಈ 11 ಶ್ಲೋಕಗಳು ಏನಿದ್ದಾರೆ ನಮ್ಗೆ ಒಂದು ಹೇಳಲಿಕ್ಕೆ ಹೇಳಿದ್ದಾರೆ, ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸದೇ ಇದ್ರೆ ಉನ್ನತ ಭಕ್ತಿಯನ್ನು ತಲುಪಿಸ್ಲಿಕ್ಕೆ ನಮ್ಮ ಕೈಲಿ ಕಷ್ಟ ಆಗುತ್ತೆ, ಸಾಧ್ಯವಿಲ್ಲ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಸೊ ಆದ್ರಿಂದ ನಮ್ಮ ಯಶಸ್ಸನ್ನು ಈ ಕೃಷ್ಣ ಪ್ರಜ್ಞೆಯಲ್ಲಿ ದೃಢವಾಗಿ ನಿಲ್ಲಿಸ್ಲಿಕ್ಕೆ ನಮ್ಮ ಮನಸ್ಸನ್ನು ಇಷ್ಟಪಟ್ಟರೆ ನಾವು ಈ ಉಪದೇಶಾಮೃತ ಪ್ರತಿಯೊಂದು ಶ್ಲೋಕ, ಪ್ರತಿಯೊಂದು ಶಬ್ದವನ್ನು ಕೂಡ ನಾವು ಕೇವಲವಾಗಿ ತೆಗೆದುಕೊಳ್ಳದೆ ತುಂಬಾ ಗಂಭೀರವಾಗಿ ನಾವು ಸೀರಿಯಸ್ ಆಗಿ ತಗೋಬೇಕು. ಸೊ ಮೊದಲನೇದಾಗಿ ನಾವು ಇಷ್ಟು ಈ ಗ್ರಂಥದ ಬಗ್ಗೆ ಹೇಳಲಾಗಿದೆ. ಮತ್ತೆ ಈ ಗ್ರಂಥದಲ್ಲಿ ಈ ಗ್ರಂಥವನ್ನು ನಾವು ಅಂದ್ರೆ 11 ಶ್ಲೋಕ ಇದೆ. 11ನೇ ಶ್ಲೋಕದಲ್ಲಿ ಮೊದಲನೇ ಶ್ಲೋಕ, ಮೊದಲನೇ 1ರಿಂದ 7ನೇ ಶ್ಲೋಕವನ್ನು ನಾವು ಯಾವ ರೀತಿ ಭಕ್ತಿ ಮಾಡ್ತಾ ಇದೀವಿ ಇವಾಗ ನೆನಪಿದೆಯಾ ಎಲ್ರಿಗೂ? ಯಾವ ರೀತಿಯ ಭಕ್ತರು ನಾವು? ಆರಂಭಿಕ ಭಕ್ತರು. ಯಾವ ರೀತಿಯ ಭಕ್ತಿಯನ್ನು ಮಾಡ್ತಾ ಇದ್ದೀವಿ? ಅದೇ ಜಪವನ್ನು ಮಾಡ್ತಾ ಇದ್ದೀವಿ ಈಗ ಸದ್ಯ. ಅಲ್ಲ, ನಾವು ಸಾಧನಾ ಭಕ್ತರು. ನಾವು ಸಾಧನಾ ಭಕ್ತರು. ಸೊ ನಾವು ವೈದಿ ಸಾಧನ ಭಕ್ತರು ಅಂತ ನಮ್ಮನ್ನು ಕರೀತಾರೆ ಈ ನಿಯೋಪಾಯಿ. ನಾವೆಲ್ಲರೂ ವೈದಿ ಸಾಧನ ಭಕ್ತರೇ. ನಾವ್ಯಾರು ರಾಗಾನುಕ ಭಕ್ತರು, ಆ ರೀತಿ ಅಲ್ಲ. ನಾವು ಆ ರೀತಿ ಭಕ್ತರಲ್ಲ, ನಾವೆಲ್ಲ ವೈದಿ ಸಾಧನೆ ಭಕ್ತರು, ನಾವೆಲ್ಲ ಸಾಧನಾ ಭಕ್ತರು. ಅಂದ್ರೆ ಸಾಧನೆ ಮಾಡಿ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಹುಟ್ಟಿದ ತಕ್ಷಣ ನಾವು ಸೀದಾ ರಾಗಾನುಕ ಭಕ್ತಿಗಳು ಆ ಲೆವೆಲ್ ಅಲ್ಲಿ ಇಲ್ಲ ನಾವು. ಸೊ ಈ ಮೊದಲನೇ 7 ಶ್ಲೋಕ ಏನಿದೆ 1ರಿಂದ 7 ಈ ವೈದಿ ಸಾಧನ ಭಕ್ತಿಯ ಬಗ್ಗೆ ಹೇಳಲಾಗಿದೆ. ನಂತರ ಶ್ಲೋಕ 8ರಲ್ಲಿ ಈ ರಾಗಾನುಕ ಸಾಧನಾ ಭಕ್ತಿ ಹೇಗೆ ಮಾಡುವುದು ಅನ್ನೋದ್ರ ಬಗ್ಗೆ ಹೇಳಲಾಗಿದೆ. ನಂತರ 9ರಿಂದ 11ನೇ ಶ್ಲೋಕ, ಅಂದ್ರೆ ಇನ್ನು ಉಳಿದ 3 ಶ್ಲೋಕ ಏನಿದೆ 9, 10, 11 ಅದರಲ್ಲಿ ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ ಬಗ್ಗೆ ಹೇಳಲಾಗಿದೆ. ಸೊ ಈ ರೀತಿಯಾಗಿ ನಾವು ವೈದಿ ಸಾಧನ ಭಕ್ತಿ ಮೊದಲನಾಗಿ ಶುರು ಮಾಡೋಣ. 1ರಿಂದ 7 ವೈದಿ ಸಾಧನ ಭಕ್ತಿ, ಶ್ಲೋಕ 8 ರಾಗಾನುಗ ಸಾಧನ ಭಕ್ತಿ, ಶ್ಲೋಕ 9, 11 ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ ಬಗ್ಗೆ ಹೇಳಲಾಗಿದೆ. ಸೊ ಅನಂತರ ಇದು 1ರಿಂದ 7ರಂತೂ ತುಂಬಾನೇ ಇಂಪಾರ್ಟೆಂಟ್ ನಮ್ಗೆ ವೈದಿ ಸಾಧನ ಭಕ್ತಿ ನಾವು ಮಾಡ್ತಾ ಇರೋದ್ರಿಂದ. ಸೊ ಮೊದಲನೇ ಶ್ಲೋಕದಿಂದ ನಾವು ಪ್ರಾರಂಭ ಮಾಡೋಣ. ಮೊದಲನೇ ಶ್ಲೋಕ ಇದು ವೈದಿ ಸಾಧನ ಭಕ್ತಿ 1ರಿಂದ 7ನೇ ಶ್ಲೋಕ. ಮೊದಲನೇ ಶ್ಲೋಕ ಏನಾಗಿದೆ, ನಾವು 6 ಏನು ಇಂದ್ರಿಯಗಳಿದೆ ನಮ್ದು, ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ, ಹೇಗೆ ಹತೋಟಿಯಲ್ಲಿಡುವುದು ಅನ್ನುವ ಬಗ್ಗೆ ಮೊದಲನೇ ಶ್ಲೋಕದಲ್ಲಿ ಹೇಳಲಾಗಿದೆ. ನಂತರ 2ನೇ ಶ್ಲೋಕದಲ್ಲಿ ಈ ಡಿವೋಷನಲ್ ಸರ್ವಿಸ್ ಏನಿದೆ, ನಮ್ಮ ಏನಿದು ಕೃಷ್ಣ ಪ್ರಜ್ಞೆ ಏನಿದೆ, ಅದರಲ್ಲಿ ಬರುವ ಕಷ್ಟಗಳ ಬಗ್ಗೆ ಹೇಳಲಾಗಿದೆ. ಅಂದ್ರೆ ನಾವು ಮಾಯೆಯ ಮೇಲೆ ಒಂದು ಯುದ್ಧವನ್ನು ಸಾರಿದ್ದೇವೆ ನಾವು ಕೃಷ್ಣ ಪ್ರಜ್ಞೆಗೆ ಬಂದಾಗ. ಸೊ ಅದರಿಂದ ಆ ಮಾಯೆ ಏನೆಲ್ಲ ಕಷ್ಟಗಳನ್ನು ಕೊಡುತ್ತೆ ನಮ್ಗೆ, ಮಾಯೆಯಿಂದ 3 ರೀತಿಯ ತ್ರಿವಿಧ ಕಷ್ಟಗಳು ಬರುತ್ತೆ ನಮ್ಗೆ, ಆದಿದೈವಿಕ, ಆದಿಭೌತಿಕ ಮತ್ತು ಆಧ್ಯಾತ್ಮಿಕ. ಸೊ ಈ ರೀತಿಯಾಗಿ 3 ರೀತಿಯ ಕಷ್ಟಗಳು ಬರುತ್ತೆ.
ಈ ರೀತಿಯ ಕಷ್ಟಗಳು ಯಾವ್ಯಾವು, ಅದರಿಂದ ನಾವು ಹೇಗೆ ತಪ್ಪಿಸ್ಕೋಬೇಕು. ನಂತರ 3ನೇ ಶ್ಲೋಕದಲ್ಲಿ ನಾವು ಈ ಭಕ್ತಿಯನ್ನು ಮಾಡುವುದು ಹೇಗೆ ಮಾಡುವುದು, ಅದರ ಬಗ್ಗೆ ನಮಗೆ ಹೇಗೆ ಸುಲಭವಾಗಿ ಮಾಡಬಹುದು ಎನ್ನುವುದರ ಬಗ್ಗೆ, ಭಕ್ತಿಯ ಬಗ್ಗೆ ಹೇಳಲಾಗುತ್ತೆ. ನಂತರ ಶ್ಲೋಕ 4ರಲ್ಲಿ ಭಗವಂತನ ಇದು ಏನಿದೆ ಒಂದು ಪ್ರೀತಿ, ಇದು 6 ನಮಗೆ ಏನಿದೆ ಭಕ್ತಿ ಮಾಡುವ 6 ಗುಣಗಳು, 6 ರೀತಿಯ ಏನಿದೆ ನಮ್ಗೆ ಭಕ್ತಿ ಮಾಡೋದು 6 ಗುಣಗಳು ಯಾರು ಗೊತ್ತಾ ನಿಮ್ಗೆ? ಯಾರಿಗಾರು ಹೇಳ್ತೀರಾ? ನನಗೂ ಮರ್ತೋಯ್ತು. ಭಕ್ತರಿಗೆ ದಾನ ನೀಡೋದು, ಹ್ಮ್ ಭಕ್ತರು ಪ್ರೀತಿಯಾಗಿ ಏನನ್ನೇ ಅರ್ಪಿಸಿದರೂ ಸ್ವೀಕರಿಸೋದು, ಓಕೆ. ಭಕ್ತರಿಗೆ ಮನಸ್ಸನ್ನು ಕೊಡುವುದು, ಹ್ಮ್ ಅವರಿಂದ ಭಗವಂತನಿಗೆ ರಹಸ್ಯವಾಗಿ ಸಲ್ಲಿಸುವ ಸೇವೆಯ ಬಗೆಗೆ ಕೇಳಿ ತಿಳಿದುಕೊಳ್ಬೇಕು, ಹ್ಮ್ ಭಕ್ತರು ನೀಡಿದ ಪ್ರಸಾದನ ಗೌರವಿಸಬೇಕು, ಹ್ಮ್ ಭಕ್ತರಿಗೆ ಪ್ರಸಾದ ಕೊಡಬೇಕು. ಸೊ ಈ ರೀತಿಯಾಗಿ 6 ರೀತಿಯಾಗಿ ನಾವು ನಮ್ಮ ಒಂದು ಪ್ರೀತಿಯನ್ನು ಭಕ್ತರ ಮತ್ತು ವಿನಿಮಯ ಮಾಡ್ಕೊಳ್ಬಹುದು ಭಕ್ತರ ನಡುವೆ. ಸೊ ಈ ರೀತಿ ಅದು ಶ್ಲೋಕ 4ರಲ್ಲಿ ಹೇಳಲಾಗಿದೆ. ಶ್ಲೋಕ 5ರಲ್ಲಿ ನಾವು ಹೇಗೆ ಉಳಿದ ಭಕ್ತರೊಂದಿಗೆ, ಉಳಿದ ಜೀವಿಗಳೊಂದಿಗೆ ಹೇಗೆ ನಮ್ಮ ಒಂದು ಸಂಬಂಧವನ್ನು ಇಟ್ಕೋತೀವಿ ನಮ್ಮ ಅನ್ನುವುದರ ಬಗ್ಗೆ, ಅಂದ್ರೆ ನಮ್ದು ಅಡ್ವಾನ್ಸ್ ಆಗ್ತಾ ಭಕ್ತಿಯಲ್ಲಿ ಹೇಗೆ ನಾವು ಸಂಬಂಧಗಳನ್ನ ಇಟ್ಕೋತೀವಿ ಅನ್ನೋದ್ರ ಬಗ್ಗೆ ಹೇಳಲಾಗಿದೆ. ನಂತರ ನಾವು ಸಾಧು ಸಂಘದ ಬಗ್ಗೆ ವಿಶೇಷವಾಗಿ 6ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಮತ್ತು 7ನೇ ಶ್ಲೋಕದಲ್ಲಿ ಈ ನಾವು ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡುವ ಬಗ್ಗೆ ಹೇಳಲಾಗಿದೆ. ಸೊ ಈ ರೀತಿಯಾಗಿ ವೈದಿ ಸಾಧನ ಭಕ್ತಿಯ ಮೊದಲ 7 ಶ್ಲೋಕಗಳ ಬಗ್ಗೆ ನಾವು ಈ ಇಂದಿನ ದಿವಸ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡೋಣ. ಈಗ ಮೊದಲನೇ ಶ್ಲೋಕಕ್ಕೆ ಹೋಗೋಣ. ಓದೋರು ಹ್ಯಾಂಡ್ ರೈಸ್ ಮಾಡಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಿದೆ ಪ್ರಭುಜಿ. ಈ ಉಪದೇಶಾಮೃತ ಮಂತ್ರ 1, ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್. ವಾಚೋ ವೇಗಂ ಮನಸಃ ಕ್ರೋಧಾ ವೇಗಂ ಜಿಹ್ವಾ ವೇಗಮುದರೋಪಸ್ಥ ವೇಗಂ ಏತಾನ್ ವೇಗಂ ಯೋ ವಿಷಹೇತಧೀರಃ ಸರ್ವಾಮಪಿ ಮಾಂ ಪ್ರತಿವಿಂಶತಿಷ್ಯಾತ್. ರಿಪೀಟ್ ಮಾಡೋಣ ಇವಾಗ. ವಾಚೋ ವೇಗಂ ಮನಸಃ ವಾಚೋ ವೇಗಂ ಮನಸಃ ಕ್ರೋಧಾ ವೇಗಂ ಜಿಹ್ವಾ ವೇಗಂ ಉದರ ಉಪಸ್ಥ ವೇಗಂ ಕ್ರೋಧಾ ವೇಗಂ ಜಿಹ್ವಾ ವೇಗಂ ವಾಚೋ ವೇಗಂ ಮನಸಃ ಕ್ರೋಧಾ ವೇಗಂ ಜಿಹ್ವಾ ವೇಗಮುದರೋಪಸ್ಥ ವೇಗಂ ವಾಚೋ ವೇಗಂ ಮನಸಃ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರಪಸ್ಥ ವೇಗಂ ವಾಚೋ ವೇಗಂ ಮನಸಃ ಕ್ರೋಧಾ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ವಾಚೋ ವೇಗಂ ಮನಸಃ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾಮಪಿ ಮಾಂ ಪ್ರತಿವಿಂಶತಿಷ್ಯಾತ್ ಸರ್ವಾಮಪಿ ಮಾಂ ಪ್ರತಿವಿಂಶತಿಷ್ಯಾತ್ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾಮಪಿ ಮಾಂ ಪ್ರತಿವಿಂಶತಿಷ್ಯಾತ್ ಸರ್ವಾಮಪಿ ಮಾಂ ಪ್ರತಿವಿಂಶತಿಷ್ಯಾತ್ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾಮಪಿ ಮಾಂ ಪ್ರತಿವಿಂಶತಿಷ್ಯಾತ್ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾಮಪಿ ಮಾಂ ಪ್ರತಿವಿಂಶತಿಷ್ಯಾತ್. ವರ್ಡ್ ಟು ವರ್ಡ್ ಮೀನಿಂಗ್ ನೋಡೋಣ. ವಾಚಃ ಮಾತಿನ, ವಾಚಃ ಮಾತಿನ, ವೇಗಂ ಪ್ರಚೋದನೆಯನ್ನು, ವೇಗಂ ಪ್ರಚೋದನೆಯನ್ನು, ಮನಸ್ಸಃ ಮನಸ್ಸಿನ, ಮನಸ್ಸಃ ಮನಸ್ಸಿನ, ಕ್ರೋಧ ಕೋಪದ, ಕ್ರೋಧ ಕೋಪದ, ವೇಗಂ ವೇಗವನ್ನು, ವೇಗಂ ವೇಗವನ್ನು, ಜಿಹ್ವಾ ನಾಲಿಗೆಯ, ಜಿಹ್ವಾ ನಾಲಿಗೆಯ, ವೇಗವನ್ನು ವೇಗಂ ವೇಗವನ್ನು, ವೇಗಂ ವೇಗವನ್ನು, ಉದರ ಉಪಸ್ಥ ಹೊಟ್ಟೆಯ ಮತ್ತು ಜನನಾಂಗಗಳ,
ಉದರ ಉದರ ಉಪಸ್ಥ ಹೊಟ್ಟೆಯ ಮತ್ತು ಜನನಾಂಗಗಳ ವೇಗಂ ಪ್ರಚೋದನೆಯನ್ನು, ವೇಗಂ ಪ್ರಚೋದನೆಯನ್ನು, ಏತಾನ್ ಇವುಗಳ, ಏತಾನ್ ಇವುಗಳ, ವೇಗಾನ್ ಪ್ರಚೋದನೆಗಳನ್ನು, ವೇಗಾನ್ ಪ್ರಚೋದನೆಗಳನ್ನು, ಯಾರು, ಯಾರು, ವಿಷಹೇತ ಸಹಿಸಬಲ್ಲನೋ, ವಿಷಹೇತ ಸಹಿಸಬಲ್ಲನೋ, ಧೀರಃ ಸಂಯಮಿ, ಧೀರಃ ಸಂಯಮಿ, ಸರ್ವಾಂ ಎಲ್ಲ, ಸರ್ವಾಂ ಎಲ್ಲ, ಅಪಿ ಖಂಡಿತವಾಗಿಯೂ, ಅಪಿ ಖಂಡಿತವಾಗಿಯೂ, ಇಮಾಂ ಈ, ಇಮಾಂ ಈ, ಪೃಥಿವೀಂ ಜಗತ್ತನ್ನು, ಪೃಥಿವಿ ಜಗತ್ತನ್ನು, ಸಹ ಆ ವ್ಯಕ್ತಿಯು, ಸಹ ಆ ವ್ಯಕ್ತಿಯು, ಶಿಷ್ಯಾತ್ ಶಿಷ್ಯರನ್ನು ತಯಾರು ಮಾಡಬಲ್ಲನು, ಶಿಷ್ಯರನ್ನು ತಯಾರು ಮಾಡಬಲ್ಲನು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ ಮತ್ತು ರೂಪ ಗೋಸ್ವಾಮಿಗಳಿಗೆ ಜಯವಾಗಲಿ. ಮಾತಿನ ಚಾಪಲ್ಯವನ್ನು, ಚಿತ್ತ ಚಾಂಚಲ್ಯಗಳನ್ನು, ಕೋಪದ ಕೆಲಸಗಳನ್ನು, ನಾಲಿಗೆ ಚಪಲಗಳನ್ನು, ಹೊಟ್ಟೆಯ ಮತ್ತು ಜನನಾಂಗಗಳ ಪ್ರಚೋದನೆಗಳನ್ನು ನಿಗ್ರಹಿಸಬಲ್ಲ ಸಂಯಮಿಯು ಪ್ರಪಂಚಾದ್ಯಂತ ಶಿಷ್ಯರನ್ನು ತಯಾರು ಮಾಡಲು ಅರ್ಹನು. ಯಾರು ಈ ಆರನ್ನು ಅಂದರೆ ಮಾತು, ಮನಸ್ಸು, ಯಾರು ಈ ಆರನ್ನು ಅಂದರೆ ಮಾತು, ಮನಸ್ಸು, ಕೋಪ, ನಾಲಿಗೆ ಮತ್ತು ಜನನಾಂಗಗಳನ್ನು ನಿಗ್ರಹಿಸಬಲ್ಲರೋ ಅವರನ್ನು ಸ್ವಾಮಿ ಅಥವಾ ಗೋಸ್ವಾಮಿ ಎಂದು ಕರೆಯಬೇಕು. ಸ್ವಾಮಿ ಎಂದರೆ ಒಡೆಯ, ಗೋಸ್ವಾಮಿ ಅಂದರೆ ಗೋವಿನ ಅಂದರೆ ಇಂದ್ರಿಯಗಳ. ಈಗ ರಿಪೀಟ್ ಮಾಡೋಣ. ಅನುವಾದ. ಮಾತಿನ ಚಾಪಲ್ಯಗಳನ್ನು, ಚಿತ್ತ ಚಾಂಚಲ್ಯಗಳನ್ನು, ಕೋಪದ ಕೆಲಸಗಳನ್ನು, ನಾಲಿಗೆ ಚಪಲಗಳನ್ನು, ಹೊಟ್ಟೆಯ ಮತ್ತು ಜನನಾಂಗಗಳ ಪ್ರಚೋದನೆಗಳನ್ನು ನಿಗ್ರಹಿಸಬಲ್ಲ ಸಂಯಮಿಯು ಪ್ರಪಂಚಾದ್ಯಂತ ಶಿಷ್ಯರನ್ನು ತಯಾರು ಮಾಡಲು ಅರ್ಹನು. ಅನುವಾದ ಅಷ್ಟೇ. ಇದು ಒಂದು ಎಕ್ಸ್ಟ್ರಾ ಸೆಂಟೆನ್ಸ್ ಇದೆ ಇಲ್ಲಿ ಕೆಳಗಡೆ, ಅದನ್ನೇ ನೋಡಬೇಡ. ಭಾವಾರ್ಥದಲ್ಲಿ ಶ್ರೀಲ ರೂಪ ಗೋಸ್ವಾಮಿಗಳ ಉಪದೇಶಾಮೃತ ಮೊದಲ ಶ್ಲೋಕ ಏನಿದೆ, ಇದು ನಾವು ಇಷ್ಟೊತ್ತು ಓದಿದ್ದು ವಾಚೋ ವೇಗಂ ಮನಸ ವೇಗಂ ಕ್ರೋಧ ವೇಗಂ. ಇದು ಜೀವನದ ಒಂದು ಆಧ್ಯಾತ್ಮಿಕ ಜೀವನದ ಮೊದಲನೇ ಸ್ಟಾರ್ಟಿಂಗ್ ಪಾಯಿಂಟ್, ಅಡಿಪಾಯ. ಇದು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳದೆ ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದು ಅಸಾಧ್ಯ ಅಂತ ಈ ಶ್ಲೋಕ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾ ಇದೆ. ಯಾರು ಓದ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಮೊದಲನೇದ ಗೀತಾ ಮಾತಾಜಿ. ಓದಿ ಮಾತಾಜಿ. ಓದಿ. ಶ್ರೀ ಉಪದೇಶಾಮೃತ ಶ್ಲೋಕ 1 ಭಾವಾರ್ಥ. ಶ್ರೀಮದ್ ಭಾಗವತದಲ್ಲಿ 6.1.9-10 ಪರೀಕ್ಷಿತ ಮಹಾರಾಜನು ಶುಕಮುನಿಗಳಿಗೆ ಅನೇಕ ಚಮತ್ಕಾರವಾದ ಪ್ರಶ್ನೆಗಳನ್ನು ಹಾಕುತ್ತಾನೆ. ಅವುಗಳಲ್ಲಿ ಒಂದು ಪ್ರಶ್ನೆ, ತಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಲಾಗದಿದ್ದರೆ ಜನರು ಏಕೆ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತಾರೆ? ಸರಕಾರದಿಂದ ಶಿಕ್ಷಿಸಲ್ಪಟ್ಟು ಪ್ರಾಯಶ್ಚಿತ ಅನುಭವಿಸಿದರೂ ಕಳ್ಳನು ಜೈಲಿನಿಂದ ಹೊರಬಂದೊಡನೆ ಮತ್ತೆ ಕಳ್ಳತನ ಮಾಡುತ್ತಾನೆ. ಜೈಲು ಶಿಕ್ಷೆಯನ್ನು ಪ್ರಾಯಶ್ಚಿತ ಎಂದು ಭಾವಿಸಿದರೆ ಅಂತಹ ಪ್ರಾಯಶ್ಚಿತದಿಂದ ಏನು ಪ್ರಯೋಜನ? ಪರೀಕ್ಷಿತ ಮಹಾರಾಜನು ಇಂತಹ ಪ್ರಾಯಶ್ಚಿತವನ್ನು ಆನೆಯ ಕುಂಜರ ಸ್ನಾನಕ್ಕೆ ಹೋಲಿಸಿದನು. ದೃಷ್ಟ್ವಾಂಶ್ರುತಾಭ್ಯಂ ಯತ್ ಪಾಪಂ ಜಾನನಪಿ ಆತ್ಮನೋ ಹಿತಂ ಕರೋತಿ ಭೂಯೋ ವಿವಿಷ ಪ್ರಾಯಶ್ಚಿತಂ ಅಥೋ ಕಥಂ ಕ್ವಚಿನ್ನಿವರ್ತತೆ ಭದ್ರಾತ್ ಕ್ವಚಿರತೆ ತತ್ ಪುನಃ ಪ್ರಾಯಶ್ಚಿತ್ತಂ ಅಥೋಪಾರ್ಥಂ ಮನ್ನೇ ಕುಂಜರ ಶೌಚವ್ರತ್. ಅದೇ ರೀತಿ ಅನೇಕ ಆಧ್ಯಾತ್ಮಿಕ ಸಾಧಕರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ತಮ್ಮ ಜಪವು
ಜಪಿಸಿ ತಮ್ಮ ಜಪವು ತಮ್ಮ ಅಪರಾಧಗಳನ್ನು ನಿವಾರಿಸುತ್ತದೆಂದು ಭಾವಿಸಿ ಮಾಡಬಾರದ ಅನೇಕ ಕೆಲಸಗಳನ್ನು ಮಾಡುತ್ತಾರೆ. ನಾಮೋ ಬಲಾತ್ ಯಸ್ಹಿ ಪಾಪ ಬುದ್ಧಿ. ಭಗವಂತನ ಪುಣ್ಯನಾಮ ಜಪ ಮಾಡುವವನು ಮಾಡುವ ದಶಾಪರಾಧಗಳಲ್ಲಿ ಈ ಅಪರಾಧವನ್ನು ನಾಮ್ನೋ ಬಲಾತ್ ಯಸ್ಯ ಹಿ ಪಾಪ ಬುದ್ಧಿ ಹರೇ ಕೃಷ್ಣ ಮಹಾಮಂತ್ರದ ರಕ್ಷೆ ಇದೆ ಎಂದು ಪಾಪಕರ್ಮಗಳನ್ನು ಮಾಡುವುದು ಎಂದು ಕರೆಯುತ್ತಾರೆ. ಶುಕಮುನಿಗಳು ರಾಜನಿಗೆ ಉತ್ತರ ಕೊಡುತ್ತಾ ಪ್ರಾಯಶ್ಚಿತ ಸಂಬಂಧಿಸಿದಂತೆ ಅವನ ಹೇಳಿಕೆಯು ಸರಿ ಎಂದು ಹೇಳುತ್ತಾರೆ. ವಾಚೋ ವೇಗಂ ಮನಸೋ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವೋಮಪಿ ಮಾಂ ಪೃಥವೀಂ ಶಿಷ್ಯಾತ್. ಓದಿ ಮಾತಾಡಿ, ಮುಂದುವರಿಸಿ. ನೆಕ್ಸ್ಟ್. ಪಾಪ ಕಾರ್ಯವೊಂದನ್ನು ಪುಣ್ಯ ಕಾರ್ಯವೊಂದರಿಂದ ನಿವಾರಿಸಲು ಸಾಧ್ಯವಿಲ್ಲ. ಹೀಗಾಗಿ ನಿಜವಾದ ಪ್ರಾಯಶ್ಚಿತವೆಂದರೆ ನಮ್ಮ ಸುಪ್ತ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ನಿಜವಾದ ಪ್ರಾಯಶ್ಚಿತವೆಂದರೆ ನಿಜವಾದ ಜ್ಞಾನದ ನೆಲೆಗೆ ಬರುವುದು. ಶೀಲರೂಪ ಗೋಸ್ವಾಮಿ: ಶುದ್ಧ ಭಕ್ತನ ಸಂಘವು ಒಬ್ಬನಿಗೆ ಅದೃಷ್ಟವಶಾತ್ ದೊರೆತರೆ ಅವನು ಕೇವಲ ಕೃಷ್ಣ ಪ್ರಜ್ಞೆಯ ನಿಯಂತ್ರಕ ತತ್ವಗಳನ್ನು ಅನುಸರಿಸಿದರೆ ಮತ್ತು ಸದ್ಗುರುವಿನ ಮಾರ್ಗದರ್ಶನದಂತೆ ಪರಮಪ್ರಭುವಿನ ಸೇವೆಯಲ್ಲಿ ನಿರತನಾದರೆ ಸಾಕು. ಹಠಯೋಗದ ಎಲ್ಲಾ ಮನೋನಿಗ್ರಹದ ಅಭ್ಯಾಸಗಳನ್ನು ಮೀರಬಹುದು. ಮೊದಲಿಗೆ ಸಾಧಕನು ತನ್ನ ವಾಕ್ಶಕ್ತಿಯನ್ನು ನಿಗ್ರಹಿಸಬೇಕು. ವಾಚೋ ವೇಗಂ: ಕಪ್ಪೆ ಒಟಗುಟ್ಟುವುದು ಹಾವಿಗೆ, ದಯವಿಟ್ಟು ನನ್ನ ಬಳಿ ಬಂದು ನನ್ನನ್ನು ತಿನ್ನು ಎಂದು ಆಹ್ವಾನವಾಗುತ್ತದೆ. ಅದು ಸಾವನ್ನು ಆಹ್ವಾನ ಮಾಡುತ್ತಿದ್ದರೂ ಕಪ್ಪೆ ಒಟಗುಟ್ಟುತ್ತಲೇ ಹೋಗುತ್ತದೆ. ಲೌಕಿಕರ ಮಾತು ಮಾಯಾವಾದಿಗಳ ಮಾತನ್ನು ಕಪ್ಪೆಯ ಒಟಗುಟ್ಟುವಿಕೆಗೆ ಹೋಲಿಸಬಹುದು. ಮಾತನಾಡುವ ಚಪಲವನ್ನು ನಿಗ್ರಹಿಸುವುದು ಎಂಬುದರ ಅಭಿಪ್ರಾಯ ಶೀಲರೂಪ ಗೋಸ್ವಾಮಿ. ವಾಕ್ ನಿಗ್ರಹವೆಂದರೆ ಅರ್ಥ ಕೃಷ್ಣ ಕಥೆಯಲ್ಲಿ ತೊಡಗಿರುವುದು, ಅಂದರೆ ಪರಮಪ್ರಭು ಶ್ರೀಕೃಷ್ಣನ ಗುಣಗಾನ ಮಾಡುವುದು ಎಂದರ್ಥ. ನಾಲಿಗೆಯು ಭಗವಂತನ ನಾಮ, ರೂಪ, ಗುಣಗಳು ಮತ್ತು ಲೀಲೆಗಳನ್ನು ಕೊಂಡಾಡಬಹುದು. ಕೃಷ್ಣ ಕಥೆಯನ್ನು ಉಪದೇಶಿಸುವವನು ಸಾವಿನ ಸಂಕೋಲೆಗಳನ್ನು ಮೀರಿದವನು. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ, ಧನ್ಯವಾದಗಳು. ನೆಕ್ಸ್ಟ್ ಯಾರು? ಹರಿಣಿ ಮಾತಾಜಿ. ಹರಿಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಭಾವಾರ್ಥ ಮುಂದುವರಿಕೆ. ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಮನಸಃ ವೇಗಂ. ಕೃಷ್ಣನ ಪಾದಾರವಿಂದಗಳ ಮೇಲೆ ಮನುಷ್ಯನು ತನ್ನ ಮನಸ್ಸನ್ನು ನೆಟ್ಟರೆ ಅವನು ತನ್ನ ಮನಸ್ಸಿನ ಚಡಪಡಿಕೆಯನ್ನು ಅಥವಾ ಚಾಂಚಲ್ಯವನ್ನು ಅಂದ್ರೆ ಮನೋವೇಗ ನಿಗ್ರಹಿಸಬಹುದು. ಚೈತನ್ಯ ಚರಿತಾಮೃತ ಮಧ್ಯ ಇದ್ರೊಳಗೆ 22.31 ಹೀಗೆ ಹೇಳುತ್ತದೆ. ಲೀಲೆದಲ್ಲಿ 22.31 ಹೀಗೆ ಹೇಳುತ್ತದೆ: ಕೃಷ್ಣ ಸೂರ್ಯ ಸಮ ಮಾಯಾಹಯ ಅಂಧಕಾರ ಯಹಾಂ ಕೃಷ್ಣ ತಾಹಾಂ ನಾಹಿ ಮಾಯಾರ ಅಧಿಕಾರ. ಕೃಷ್ಣನು ಸೂರ್ಯನಂತೆ, ಮಾಯೆಯು ಕತ್ತಲಿನಂತೆ. ಒಬ್ಬನು ಸದಾ ಕೃಷ್ಣನ ಚಿಂತನೆ ಮಾಡುತ್ತಾ ಕೃಷ್ಣನನ್ನು ಅತ್ಯುತ್ತಮವಾಗಿ ಸೇವೆ ಮಾಡುವುದು ಹೇಗೆ ಎಂಬುದನ್ನು ಆಲೋಚಿಸುತ್ತಾ ಇದ್ದರೂ ಅವನ ಮನಸ್ಸು ತಂತಾನೇ ಹತೋಟಿಗೆ ಬರುತ್ತದೆ. ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಕ್ರೋಧಾವೇಗಂ. ನಾವು ಕೋಪವನ್ನು ಸಂಪೂರ್ಣವಾಗಿ ತಡೆಯಲಾಗುವುದಿಲ್ಲ. ಆದರೆ ನಾವು ಭಗವಂತನನ್ನು, ಭಗವದ್ಭಕ್ತರನ್ನು ದೂಷಣೆ ಮಾಡುವುದರತ್ತ ನಮ್ಮ ಕೋಪವನ್ನು ತೋರಿಸಿದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಕೋಪವನ್ನು ನಿಗ್ರಹಿಸಬಹುದು. ಏನ್ ಪ್ರಭುಜಿ ಇದು? ಭಕ್ತರನ್ನು ದೂಷಣೆ ಮಾಡುವುದರತ್ತ ನಮ್ಮ ಕೋಪವನ್ನು ತೋರಿಸಿದರೇನಾ? ತೋರಿಸದಿದ್ದರೆ ಅಂತಿರ್ಬೇಕು ಅನ್ಕೋತೀನಿ. ಅದೇ ಅದಕ್ಕೆ ತೋರಿಸದಿದ್ದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಕೋಪವನ್ನು ನಿಗ್ರಹಿಸಬಹುದು. ಶಿಷ್ಟಾಷ್ಟಕದಲ್ಲಿ ಚೈತನ್ಯ ಮಹಾಪ್ರಭುಗಳು ತೃಣಾದಪಿ ಸುನೀಚೇತಂ ಸುನೀಚೇನ ತರೋತ್ ಅಪಿ ಸಹಿಷ್ಣುನ. ಮಾನವನು ಹುಲ್ಲಿಗಿಂತ ವಿನೀತನಾಗಿಯೂ ಮರಕ್ಕಿಂತ ಸಹಿಷ್ಣುವಾಗಿಯೂ ಇರಬೇಕು ಎಂದು ಬರೆದಿದ್ದಾರೆ. ಕೃಷ್ಣನನ್ನು, ಕೃಷ್ಣನ ಶುದ್ಧ ಭಕ್ತನನ್ನು ನಿಂದಿಸಿದರೆ ಸಾಚಾ ಭಕ್ತನು ಕುಪಿತನಾಗಿ ಅಪರಾಧಿಗಳ ಮೇಲೆ ಬೆಂಕಿಯಂತೆ ವರ್ತಿಸುತ್ತಾನೆ. ಕ್ರೋಧವನ್ನು ತಡೆಯಲಾಗುವುದಿಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಯೋಗಿಸಬಹುದು. ಒಂದು ನಿಮಿಷ, ಇದು ಮೊದಲನೇ ಬುಲೆಟ್ ಕರೆಕ್ಟ್ ಆಗಿದೆ ಅದು. ಸೊ ನಾವು ಅಂದ್ರೆ ನೀವು ಓದುವಾಗ ಸರಿಯಾಗಿ ಓದಿಲ್ಲ. ನಾವು ಭಗವಂತನನ್ನು, ಭಗವದ್ ಭಕ್ತರನ್ನು ದೂಷಣೆ ಮಾಡುವ
ಜನಗಳ ಮೇಲೆ ನಮ್ಮ ಕೋಪವನ್ನು ಹೌದು, ತೋರಿಸ್ತದೆ. ಹೌದು. ಸರಿಗಿದೆ ಹಾ. ಪ್ರಭು. ಸರಿಯಾಗಿದೆ ಅದು. ಇದು ಮಾಡುವವರತ್ತ. ಹಾ ಹಾ ಮಾಡುವವರತ್ತ. ನೀವು ಮಾಡುವಾಗ ನಮ್ಮ ಹಾ ಹಾ ಅದು ಹಾ ಮಾಡುವವರತ್ತ ಅಂತ ಅದು ಇರ್ಬೇಕು. ಉದಾಹರಣೆಗೆ ಹಾ, ಮಾಡುವವರತ್ತ ನಮ್ಮ ಕೋಪವನ್ನು ತೋರಿಸಿದರೆ ಕರೆಕ್ಟ್. ಕೃಷ್ಣ ಕೃಷ್ಣ ಸೊ ಪ್ರಜ್ಞೆಯಲ್ಲಿ ನಮ್ಮ ಕೋಪವನ್ನು ಉದಾಹರಣೆಗೆ ನಾವು ಈಗ ಹನುಮಂತನ್ ನೋಡೋದಂದ್ರೆ ಅವನು ರಾಮ ಭಕ್ತರ ವಿರುದ್ಧವಾಗಿ ಯಾರು ಮಾತಾಡ್ತಾ ಇದ್ರು ಲಂಕಾಧೀಶ್ವರನ ಮೇಲೆ ಕೋಪವನ್ನು ತೋರಿಸ್ಕೊತಾರೆ. ಕೋಪ ಹೊರ್ತ- ಹ. ಆ ರೀತಿ. ಆಯ್ತು ಪ್ರಭುಜಿ, ಓದಿ, ಧನ್ಯವಾದಗಳು. ಮುಂದುವರಿಸ್ಕೊಂಡು. ಕ್ರೋಧವನ್ನು ತಡೆಯಲಾಗುವುದಿಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಯೋಗಿಸಬಹುದು. ಹನುಮಂತನು ಲಂಕಾದಹನ ಮಾಡಿದ್ದು, ಅರ್ಜುನನು ಕೃಷ್ಣನ ಉಪದೇಶದ ಮೇರೆಗೆ ಯುದ್ಧ ಮಾಡಿದ್ದು ಇದಕ್ಕೆ ನಿದರ್ಶನ. ಹರೇ ಇದು ಕೃಷ್ಣ. ಓದ್ಬೇಕಾ ಪ್ರಭುಜಿ? ಮುಂದಿನ ಶ್ಲೋಕ ಇದು ಓದು. ಆ ಜಿಹ್ವಾ ಜಿಹ್ವಾ. ಚಾಪಲ್ಯ, ಜಿಹ್ವಾ ವೇಗಂ. ನಾಲಿಗೆ ಚಪಲವನ್ನು ಹದ್ದು ಬಸ್ತಿನಲ್ಲಿಡುವ ವಿಧಾನ. ನಾಲಿಗೆಯನ್ನು ಮನಸೋ ಇಚ್ಛೆ ತಿನ್ನಲು ಬಿಡಬಾರದು. ಅದಕ್ಕೆ ಪ್ರಸಾದ ತಿನ್ನಿಸಿ ನಾವು ಅದನ್ನು ಹತೋಟಿಯಲ್ಲಿಡಬೇಕು. ನಾವು ಕೇವಲ ಪ್ರಸಾದವನ್ನು ಸ್ವೀಕರಿಸುವ ತತ್ವಕ್ಕೆ ಅಂಟಿಕೊಂಡರೆ ಹೊಟ್ಟೆಯ ಮತ್ತು ಬಾಯಿಯ ಚಪಲವನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು. ಜನನಾಂಗಗಳ ಪ್ರಚೋದನೆಯನ್ನು, ಲೈಂಗಿಕ ಪ್ರಚೋದನೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಜನನಾಂಗವನ್ನು ಕೃಷ್ಣ ಪ್ರಜ್ಞೆಯುಳ್ಳ ಶಿಶುವನ್ನು ಪಡೆಯಲು ಬಳಸಬೇಕು, ಇಲ್ಲದಿದ್ದರೆ ಅದನ್ನು ಬಳಸಬಾರದು. ಜನನಾಂಗ ತೃಪ್ತಿಗಾಗಿ ವಿವಾಹ ಮಾಡಿಕೊಳ್ಳಬಾರದು. ಅನುವೃತ್ತಿ ವ್ಯಾಖ್ಯಾನ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ನಮ್ಮ ಐಹಿಕ ವಿಷಯಗಳ ಬಗೆಗಿನ ತಾದಾತ್ವವು ಮಾತನಾಡಬೇಕೆಂಬ ಚಪಲ, ಮನಸ್ಸಿನ ಚಾಂಚಲ್ಯ ಮತ್ತು ದೇಹದ ಅವಶ್ಯಕತೆಗಳು ಎಂಬ 3 ಬಗೆಯ ಪ್ರಚೋದನೆಗಳನ್ನು ಸೃಷ್ಟಿಸುತ್ತದೆ. ಜೀವಿಯು ಈ 3 ಬಗೆಯ ಪ್ರಚೋದನೆಗಳಿಗೆ ಬಲಿಯಾದಾಗ ಅವನ ಜೀವನ ಅಪವಿತ್ರವಾಗುತ್ತದೆ. ಯಾರು ಈ ಪ್ರಚೋದನೆಗಳ ನಿಗ್ರಹವನ್ನು ಅಭ್ಯಾಸ ಮಾಡುವರೋ ಅವರನ್ನು ತಪಸ್ವಿ ಎಂದು ಕರೆಯುತ್ತಾರೆ. ಅಂತಹ ತಪಸ್ಸಿನಿಂದ ಮಾನವನು ದೇವೋತ್ತಮ ಪರಮಪುರುಷನ ಬಹಿರಂಗ ಶಕ್ತಿಯಾದ ಭೌತಿಕ ಶಕ್ತಿಗೆ ಬಲಿಯಾಗುವುದನ್ನು ತಪ್ಪಿಸಿಕೊಳ್ಳಬಹುದು. ಬಾಯಿ ಚಪಲದ ಫಲ. ಈ ಪ್ರವೃತ್ತಿಯನ್ನು ತಡೆಯಬೇಕಾದರೆ ನಾವು ನಮ್ಮ ಮಾತುಗಾರಿಕೆಯನ್ನು ಶ್ರೀಕೃಷ್ಣನ ಕಡೆಗೆ ತಿರುಗಿಸಬೇಕು. ಶ್ರೀಮದ್ ಭಾಗವತ 1.5 1ನೇ ಸ್ಕಂದದ 5ನೇ ಅಧ್ಯಾಯದ 10-11 ಶ್ಲೋಕಗಳು. ನಾಯದ್ವಚಶ್ಚಿತತ್ರ ಪದಂ ಹರೇರ್ಯಶೋ ಜಗತ್ ಪವಿತ್ರಂ ಭೃಗಣೀತ ಕರ್ಹಿ ಚೇತ್ ತದ್ವಾಯಸಂ ತೀರ್ಥಂ ಉಶಂತಿ ಮಾನಸಾನ ಯತ್ರ ಹಂಸ ನಿರಮಂತಿ ಉಶಿಕ್ಷಯಾ. ಸಕಲ ಲೋಕವನ್ನು ಪವಿತ್ರಗೊಳಿಸಬಲ್ಲ ಭಗವಂತನ ಗುಣಗಳನ್ನು ವರ್ಣಿಸಿದಂತಹ ಮಾತುಗಳನ್ನು ಕಾಗೆಗಳ ಧಾಮವೆಂದು ಸಾಧು ಸಂತರು ಪರಿಗಣಿಸಿದ್ದಾರೆ. ಏಕೆಂದರೆ ಇಂತಹ ಪರಿಪೂರ್ಣ ವ್ಯಕ್ತಿಗಳು ದಿವ್ಯ ಧಾಮದ ವಾಸಿಗಳಾದ್ದರಿಂದ ಅವರು ಈ ಕಾಗೆಗಳ ಧಾಮದಲ್ಲಿ ಯಾವುದೇ ಸಂತೋಷವನ್ನು ಕಾಣರು. ಹರೇ ಕೃಷ್ಣ. ಅಷ್ಟೇ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದ. ಲಕ್ಷ್ಮೀ PM ಮಾತಾಜಿ ಮುಂದುವರಿಸ್ತೀರಾ? ಲಕ್ಷ್ಮೀ PM ಮಾತಾಜಿ ಆಯ್ತಲ್ಲ? ಮಂಗಳಾ ಮಾತಾಜಿ ಓದ್ತೀರಾ? ಇಲ್ಲ ಪ್ರಭುಜಿ, ನಾನು ಓದ್ಬೇಕು. ಓದಿ. ಲಕ್ಷ್ಮೀ PM ಈಗ ಹಾ, ಮ್ಯೂಟ್ ಆಯ್ತು. ತದ್ವಾಗ ವಿನಿತು, ಅದು ಪ್ರಭುಜಿ. ಅದೇ ಓದಿ. ತದ್ವಾಗ್ ವಿಸರ್ಗೋ ಜನತಾಗ ವಿಪ್ರವೋ ಯಸ್ಮಿನ್ ಪ್ರತಿ ಶ್ಲೋಕಂ ಅಬದ್ಧವತ್ ಕಪಿ ನಾಮಾನಿ ಅನಂತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಆದರೆ ಅನಂತನಾದ ಪರಮಪ್ರಭುವಿನ ನಾಮ, ಕೀರ್ತಿ, ರೂಪಗಳು, ಲೀಲೆಗಳು ಮೊದಲಾದವುಗಳ ದಿವ್ಯ ಮಹಿಮೆಗಳ ವಿವರಗಳೇ ತುಂಬಿರುವ ಸಾಹಿತ್ಯದ ಮಾತೇ ಬೇರೆ. ದಿವ್ಯ ವಾಕ್ಯಗಳಿಂದ ತುಂಬಿದ ಈ ಸಾಹಿತ್ಯವು ಪ್ರಪಂಚದ ಗೊತ್ತುಗುರು ಇಲ್ಲದ ನಾಗರಿಕತೆಯ ಭ್ರಷ್ಟ ಜೀವನಗಳಲ್ಲಿ ಕ್ರಾಂತಿಯನ್ನು ಉಂಟು ಮಾಡುತ್ತದೆ. ಅಂತಹ ದಿವ್ಯ ಸಾಹಿತ್ಯಗಳು ಪರಿಪೂರ್ಣವಾಗಿ ರಚಿತವಾಗಿಲ್ಲದಿದ್ದರೂ ಅವನ್ನು ಸತ್ಯವಂತರಾದವರು, ಪರಿಶುದ್ಧರಾದವರು ಶ್ರವಣ ಮಾಡುತ್ತಾರೆ, ಹಾಡುತ್ತಾರೆ ಮತ್ತು ಒಪ್ಪಿರುತ್ತಾರೆ. ದೇವೋತ್ತಮ ಪರಮಪುರುಷನ ಬಗೆಗೆ ಮಾತನಾಡಿದಾಗ ಮಾತ್ರವೇ ನಾವು ಕೆಲಸಕ್ಕೆ ಬಾರದ ಅಬದ್ಧವಾದ ಮಾತುಗಳನ್ನು ನಿಲ್ಲಿಸಬಹುದು. ನಮ್ಮ ಕೃಷ್ಣ ಪ್ರಜ್ಞಾ ಸಾಕ್ಷಾತ್ಕಾರಕ್ಕೆ ಮಾತ್ರ ನಾವು ನಮ್ಮ ವಾಕ್ಶಕ್ತಿಯನ್ನು ಬಳಸಬೇಕು. ಚಿತ್ತ ಚಾಂಚಲ್ಯವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವಿರೋಧ ಪ್ರೀತಿ
ಲಂಗು ಲಗಾಮಿಲ್ಲದ ಅನುರಕ್ತಿ. ಮಾಯಾವಾದಿಗಳ ತತ್ವಕ್ಕೆ ಅಂಟಿಕೊಂಡಿರುವುದು, ಕರ್ಮವಾದಿಗಳ ಕಾಮ್ಯ ಫಲಗಳಲ್ಲಿ ನಂಬಿಕೆ ಇರುವುದು, ಐಹಿಕ ಕಾಮನೆಗಳನ್ನಾಧರಿಸಿದ ಯೋಜನೆಗಳಲ್ಲಿ ನಂಬಿಕೆ ಇರುವುದು. ವಿರೋಧಯುಕ್ತ ಕ್ರೋಧ, ನಿರಾಶೆಯಿಂದ ಹುಟ್ಟುವ ಕೋಪ. ಲೌಕಿಕ ವ್ಯಕ್ತಿಗಳು ತಮ್ಮ ಯೋಜನೆಗಳನ್ನು ಕೈಗೂಡದಿದ್ದಾಗ, ತಮ್ಮ ಉಪಾಯಗಳು ಫಲಿಸದಿದ್ದಾಗ ಸಿಡಿಮುಡಿಗೊಳ್ಳುತ್ತಾರೆ. ಐಹಿಕ ಕಾಮನೆಗಳು ಕೈಗೂಡದೆ ನಿರಾಶೆಯಾದಾಗ ಕೋಪ ಬರುತ್ತದೆ. ಪ್ರಭುಜಿ ಇದು ಓದ್ತೀನಿ. ಭಾವಾರ್ಥ: ದೈಹಿಕ ಅವಶ್ಯಕತೆಗಳನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ನಾಲಿಗೆ, ಹೊಟ್ಟೆ ಮತ್ತು ಜನನಾಂಗದ ಅವಶ್ಯಕತೆಗಳು. ದೇಹಾಂಗ ಬಯಕೆಗಳು, ದೇಹದ ಬಯಕೆಗಳು ನಾಲಿಗೆಯಿಂದ ಶುರು ಆಗುತ್ತದೆ. ಮಾನವನು ನಾಲಿಗೆಯನ್ನು ಪ್ರಸಾದ ಸೇವನೆಗೆ ಸೀಮಿತಗೊಳಿಸಿ ಅದನ್ನು ಹತೋಟಿಯಲ್ಲಿಟ್ಟರೆ ಹೊಟ್ಟೆಯ ಮತ್ತು ಜನನಾಂಗಗಳ ಬಯಕೆಗಳನ್ನು ತಂತಾನೆ ನಿಯಂತ್ರಿಸಬಹುದು. ಶ್ರೀಲ ಭಕ್ತಿ ವಿನೋದ ಠಾಕೂರ: ಶರೀರ ಅವಿದ್ಯಾಜಾಲ, ಜಡೇಂದ್ರಿಯ ತಾಹೆ ಕಾಲ, ಜೀವೆ ಪೇಲೆ ವಿಷಯ ಸಾಗರೆ, ತಾರ ಮಧ್ಯೆ ಜಿಹ್ವಾ ಅತಿ, ಲೋಭಮಯ ಸುದುರ್ಮತಿ ತಾಕೆ ಜೀತ ಕಠಿಣ ಸಂಸಾರೆ. ಕೃಷ್ಣ ಬಡ ದಯಾಮಯ, ಕರಿ ಬಾರೆ ಜಿಹ್ವಾ ಜಯನ್, ಸ್ವಪ್ರಸಾದ ಅನ್ನ ದಿನ ಬಾಯಿ, ನೇಯಿ ಅನ್ನಾಮೃತ ಖಾಯಿ, ರಾಧಕೃಷ್ಣ ಗುಣಗಾಯಿ, ಪ್ರೇಮೆ ಡಾಕು ಚೈತನ್ಯ ನಿತಾಯಿ. ಓ ಪ್ರಭುವೇ, ಈ ಭೂತ ದೇಹವು ಅಜ್ಞಾನದ ಮುದ್ದೆ. ಇಂದ್ರಿಯಗಳು ನಮ್ಮನ್ನು ಸಾವಿನತ್ತ ಒಯ್ಯುವ ದಾರಿಗಳ ಜಾಲ. ಹೇಗೋ ನಾವು ಇಂದ್ರಿಯ ಸುಖದ ಸಂಸಾರ ಸಾಗರಕ್ಕೆ ಬಿದ್ದಿದ್ದೇವೆ. ಇಂದ್ರಿಯಗಳನ್ನೆಲ್ಲ ನಾಲಿಗೆಯು ಅತ್ಯಾಶೆ ಉಳ್ಳದು ಮತ್ತು ಅದನ್ನು ಹದ್ದುಬಸ್ತಿನಲ್ಲಿಡಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ನಾಲಿಗೆಯನ್ನು ಜಯಿಸುವುದು ತುಂಬಾ ಕಷ್ಟ. ಆದರೆ ಪ್ರೀತಿಯ ಕೃಷ್ಣನೇ, ನೀನಾದರೂ ಬಹಳ ದಯಾಮಯನು. ನಾಲಿಗೆಯನ್ನು ಜಯಿಸಲು ನೀನು ನಮಗೆ ಈ ಪ್ರಸಾದವನ್ನು ಕಳಿಸಿಕೊಟ್ಟಿದ್ದೀಯೇ. ಆದ್ದರಿಂದ ನಮಗೆ ತೃಪ್ತಿಯಾಗುವಷ್ಟು ಪ್ರಸಾದವನ್ನು ಸ್ವೀಕರಿಸೋಣ. ರಾಧೆ ಮತ್ತು ಕೃಷ್ಣರ ಗುಣಗಾನ ಮಾಡಿ ಚೈತನ್ಯ ಮಹಾಪ್ರಭುಗಳ ಮತ್ತು ನಿತ್ಯಾನಂದ ಪ್ರಭುಗಳ ಸಹಾಯವನ್ನು ಪ್ರೀತಿಯಿಂದ ಕೋರೋಣ. ವಾಚೋ ವೇಗಂ ಮನಸ ಕ್ರೋಧ ವೇಗಂ, ಜಿಹ್ವಾ ವೇಗಂ ಮಧುರೋಪಸ್ಯ ವೇಗಂ, ಏತಾನ್ ವೇಗಂ ಯೋ ವಿಷಹೇತ ಧೀರಃ, ಸರ್ವಾಮಪಿ ಮಾಂ ಪೃಥ್ವೀಂ ನ ಶುಚ್ಯಾತ್. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತೆ, ಧನ್ಯವಾದಗಳು. ಈ ಶ್ಲೋಕ ಇಲ್ಲಿ ಇದೆಯಲ್ಲ, ಇದು ಎಷ್ಟು ಜನಕ್ಕೆ ಕಂಠಪಾಠ ಆಗಿದೆ? ಎಷ್ಟು ಜನ ಮೆಮೊರೈಸ್ ಮಾಡ್ಕೊಂಡಿದ್ರೆ ಈ ಶ್ಲೋಕನ? ಮಾಡಿದೆ ಪ್ರಭುಜಿ. ಪೂರ್ತಿ ಅಂತಿಲ್ಲ, ಪರವಾಗಿಲ್ಲ, ಓದ್ಕೊಂಡಿದೀವಿ ಸಾಕಷ್ಟು ಸಾರಿ. ಅಲ್ಲ, ಈಗ ಶೀಲ ಭಕ್ತಿ ವಿನೋದ ಠಾಕೂರ್ ಹೇಳಿರೋದ ಗುರುಜಿ? ಹೌದು. ಓ ಇದಿಲ್ಲ, ಇಲ್ಲ ಇಲ್ಲ ಇಲ್ಲ, ಇದು ಇವತ್ತೇ ಓದ್ತಾ ಇರೋದು ನಾವು. ಹೌದು, ಇವತ್ತೇನ ಓದ್ತಾ ಇರೋದು? ಹೌದು ಗುರುಜಿ. ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಈ ಶ್ಲೋಕ ಹಾ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಪ್ರತಿ ಸಾರಿ ನಾವು ಏನನ್ನು ತಿನ್ನಬೇಕಾದ್ರೆ ಮುಂಚೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ಓಹೋ. ಇದೇನ್ ಹೇಳ್ತಾ ಇದ್ದಾರೆ ಭಗವಂತ ಇಲ್ಲಿ? ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೀವಿ ನಾವು. ಕೃಷ್ಣನ ಪ್ರಸಾದವನ್ನು ಸ್ವೀಕರಿಸ್ಲಿಕ್ಕೆ ಮುಂಚೆ ಪ್ರತಿದಿನ ನಾವು ಪ್ರಸಾದ ಸ್ವೀಕರಿಸ್ಬೇಕಲ್ವಾ? ಸೊ ನಮ್ಮ ನಾಲಿಗೆ ಏನ್ ಮಾಡ್ಬೇಕಾಗಿದೆ? ಪ್ರಸಾದ ಸೇವನೆಗೆ ಸೀಮಿತಗೊಳಿಸ್ಬೇಕು. ಯಾವಾಗ ಅದು ಸೀಮಿತಗೊಳಿಸ್ತೇವೆ, ನಾಲಿಗೆ ತಂತಾನೆ ಹಠೋತಿಗೆ ಬರುತ್ತೆ. ಸೊ ಪ್ರತಿ ಸಾರಿ ನಾವು ಪ್ರಸಾದವನ್ನು ಸ್ವೀಕರಿಸುವ ಮುಂಚೆ, ಅಂದ್ರೆ ಪ್ರಸಾದವನ್ನು ನಾವು ಅನುಗ್ರಹಣ ಮಾಡುವ ಮುಂಚೆ ಈ ಶ್ಲೋಕವನ್ನು ಹೇಳ್ಕೊಳ್ಳೇಬೇಕು. ಶರೀರ ವಿದ್ಯಾ ಜಡೇಂದ್ರಿಯ ತಾಹೆ ಕಾಲ್, ಜೀವೆ ಪೇಲೆ ವಿಷಯ ಸಾಗರೆ, ತಾರಾ ಮಧ್ಯ ಜಿಹ್ವಾ ಅತಿ, ಲೋಭೋ ಮೈ ಸುದುರ್ಮತಿ ತಾಕೆ ಜೇತ ಕಠಿಣ ಸಂಸಾರೆ, ಕೃಷ್ಣ ಬಡೋ ದೋಯೆ ಮೋಯ ಕೋರಿ ಬಾರ ಜಿಹ್ವಾ ಜೈ, ಸ್ವಪ್ರಸಾದ ನದಿಲೋ ಬಾಯಿ ಸೇಯಿ ಅನ್ನಾಮೃತ ಪಾವೋ, ರಾಧಾ ಸೇಯಿ ಅನ್ನಾಮೃತ ಕಾವೋ, ರಾಧಾ ಕೃಷ್ಣ ಗುಣಗಾವೋ, ಪ್ರೇಮೆ ಡಾಕೋ ಚೈತನ್ಯ ನಿತಾಯ್, ಜೈ ನಿತಾಯ್ ಜೈ ನಿಮಾಯ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಷ್ಟು ಹೇಳಿಕೊಂಡು ನಂತರನೇ ಪ್ರಸಾದಕ್ಕೆ ಕೈ ಇಡಬೇಕು. ನಮ್ಗೆ ಇವತ್ತೇ ಫಸ್ಟ್ ಗೊತ್ತಾಗ್ತಿರೋದು ಗುರುಜಿ. ಇದನ್ನು ನೀವು ಎಲ್ಲರೂ ಕಂಠಪಾಠ ಮಾಡ್ಲೇಬೇಕು. ಈ ಶ್ಲೋಕ ಇಂಪಾರ್ಟೆಂಟ್, ಇದು ತುಂಬಾ ಇಂಪಾರ್ಟೆಂಟ್ ಇದು. ಆಯ್ತು ಪ್ರಭುಜಿ. ಎಲ್ರು ಲಲಿತಾ ಮಾತಾಜಿ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಎಲ್ಲರ ಕೈಯಲ್ಲೂ ಹೇಳಿಸಿ ಇದು.
ಹಾ ಸರಿ ಪ್ರಭುಜಿ. ಇದು ಒಂದು ಶ್ಲೋಕ, ಅದು ಇದರಲ್ಲಿ ಇಲ್ಲ ಆ, ಆ, ಕಂಠಪಾಠಕ್ಕೆ, ಬಟ್ ವೈಷ್ಣವ ಇದನ್ನ ಬುಕ್ಕಲ್ಲಿ ಇದೆ ಪ್ರಭುಜಿ. ಹಾ ವೈಷ್ಣವ ವೈಷ್ಣವರ ಪುಸ್ತಕದಲ್ಲಿ ವೈಷ್ಣವ ಪುಸ್ತಕದಲ್ಲಿ ಇದೆ, ಎಲ್ಲರೂ ಹೌದೌದು. ವೈಷ್ಣವ ಮತ್ತೆ ಓದ್ಕೊಳ್ಬೇಕು ಅದು. ಹ್ಮ್ ನಮಗ್ ಇದನ್ನ ಬರುತ್ತೆ ಪ್ರಭುಜಿ ನಿಮ್ಗೆ. ಹಾ ಈ ಶ್ಲೋಕವನ್ನು ಹೇಳ್ಕೊಳ್ಳದೆ ಪ್ರಸಾದ ಸ್ವೀಕರಿಸುವಂತೆ ಇಲ್ಲ ಇವತ್ತಿನಿಂದ, ಈ ಕ್ಷಣದಿಂದ ಈ ಕ್ಷಣದಿಂದ ಈ ಪ್ರಸಾದ ಸ್ವೀಕರಣೆಗೆ ಮುಂಚೆ ಈ ಶ್ಲೋಕ ಹೇಳ್ಕೊಳ್ಳೇಬೇಕು ನೀವೆಲ್ಲರೂ. ಬರೆದಿಟ್ಕೊಳ್ಳಿ, ಮೊದಲು ಒಂದ್ 4 ದಿವಸದಲ್ಲಿ ತಂತಾನೆ ಕಂಠಪಾಠ ಆಗುತ್ತದೆ. ದಿನಕ್ಕೆ 3 ಸಾರಿ ಹೇಳಿದ್ರೆ 3-4 ಸರಿ ಅಂತೂ ತಗೊಳ್ತೀವಲ್ವ, ಏನಾದ್ರು ತಿಂತೀವಿ ನಾವು, ತಿನ್ಕೊಳ್ಳೋಕ್ ಮುಂಚೆ ಇದನ್ನ ಹೇಳ್ಕೊಳ್ಳಿ. ಸರಿ ಗುರುಜಿ. ಓಕೆನಾ? ಸರಿ. ಮಂಗಳ ಮಾತಾಜಿ ಓದ್ತೀರಾ? ಮುಂದುವರಿಸಿ. ಹರೇ ಕೃಷ್ಣ. ಮಂಗಳ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಕೇಳಿಸ್ತಾ ಇದೆಯಾ ಪ್ರಭುಜಿ? ಓದಿ ಉಪದೇಶಾಮೃತ ಶ್ಲೋಕ 1. ಕೇಳಿಸ್ತಾ ಇದೆಯಾ ಪ್ರಭುಜಿ? ಕೇಳಿಸ್ತಾ ಇದೆ, ಹೇಳಿ. ಭಾವಾರ್ಥ: 3 ಬಗೆಯ ರುಚಿಗಳಿವೆ. ಇವುಗಳಲ್ಲಿ ಯಾವುದಾದರೂ ಒಂದು ರಸದ ಉದ್ರೇಕಕ್ಕೆ ಮಾನವನ ಒಳಗಾದರೆ ಅವನು ನಾಲಿಗೆಯ ಚಪಲಕ್ಕೆ ವಶನಾಗುತ್ತಾನೆ. ನಾವು ಕೃಷ್ಣನಿಗೆ ನಿವೇದನೆ ಮಾಡಿ ಕುಳಿದ ಆಹಾರ ಸ್ವೀಕರಿಸುವುದನ್ನು ಅಭ್ಯಾಸ ಮಾಡಿದರೆ ಮಾಯೆಗೆ ಬಲಿಯಾಗುವುದನ್ನು ತಪ್ಪಿಸಿಕೊಳ್ಳಬಹುದು. ಬಾಯಿಗೆ ರುಚಿಯಾಗಿದೆ ಎಂಬ ಏಕೈಕ ಕಾರಣದಿಂದ ಪ್ರಸಾದ ಸ್ವೀಕರಿಸಿದರೆ ಅತಿಯಾಗಿ ತಿಂದರೆ ಅವನು ಬಾಯಿ ಚಪಲಕ್ಕೆ ಬಲಿಯಾಗುತ್ತಾನೆ. ಚೈತನ್ಯ ಚರಿತಾಮೃತ ಅಂತ್ಯ 6.227. ಜಿಹ್ವಾರ ಲಾಲಸೆ ಉತಿದಾಯ ಶ್ರೀಮುದರ ಪರಾಯಣ ಕೃಷ್ಣನ ಈಶಾಯ. ಯಾರು ತನ್ನ ನಾಲಿಗೆ ಚಪಲ ತೀರಿಸಿಕೊಳ್ಳಲು ಅತ್ತಿತ್ತ ಓಡಾಡುತ್ತಾರೋ, ಯಾರು ತನ್ನ ಹೊಟ್ಟೆ ಮತ್ತು ಜನಾಂಗಗಳನ್ನು ಸದಾ ತೃಪ್ತಿಪಡಿಸ ಬಯಸುತ್ತಾರೋ ಅಂತವರಿಗೆ ಕೃಷ್ಣನು ದೊರಕುವುದಿಲ್ಲ. ಚೈತನ್ಯ ಚರಿತಾಮೃತ ಅಂತ್ಯ 6.236. ಹಾಕಿಕೊಳ್ಳಬೇಡ ಮತ್ತು ರುಚಿ ಮಾತಾಜಿ, ನಿಮ್ಮ ಆಡಿಯೋ ಸರಿಯಾಗಿ ಕೇಳಿಸ್ತಾ ಇಲ್ಲ. ಏನೋ ತುಂಬಾ ದೂರದಿಂದ ಕೇಳಿಸ್ಕೊಂಡಂಗೆ ತುಂಬಾ ಲೈಟ್ ಆಗಿ ಕೇಳಿಸ್ತಾ ಇದೆ. ಸ್ವಲ್ಪ ಹತ್ರ ಇಟ್ಕೊಂಡು ಹೇಳಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಪ್ರಭುಜಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಗುರುಜಿ. ನಾನು ಹೇಳೋದು ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಕೇಳಿಸ್ತಿದೆ. ಅಂದ್ರೆ ಮಂಗಳ ಅವ್ರದ್ದು ಮಾತಾಜಿ ನೆಟ್ವರ್ಕ್ ಸ್ವಲ್ಪ. ಪ್ರಾಬ್ಲಮ್ ಇದೆ ಸ್ವಲ್ಪ. ಸೊ ಲಲಿತಾ ಮಾತಾಜಿ ಮುಂದುವರಿಸ್ತೀರಾ ಹಾಗಾದ್ರೆ? ಮುಂದುವರಿಸಿ. ಚೈತನ್ಯ ಚರಿತಾಮೃತ 6.227. ಜಿಹ್ವಾರೆ ಲಾಲಿಸೇಯೇ ಇತಿ ಉತಿದಾಯ ಶಿಷ್ಣದರ ಪರಾಯಣ ಕೃಷ್ಣನ ಹೀಪಾಯ. ಯಾರು ತನ್ನ ನಾಲಿಗೆ ಚಪಲ ತೀರಿಸಿಕೊಳ್ಳಲು ಅತ್ತಿತ್ತ ಓಡಾಡುತ್ತಾರೋ, ಯಾರು ತನ್ನ ಹೊಟ್ಟೆ ಮತ್ತು ಜನನಾಂಗಗಳನ್ನು ಸದಾ ತೃಪ್ತಿಪಡಿಸ ಬಯಸುತ್ತಾರೋ ಅಂತಹವರಿಗೆ ಕೃಷ್ಣನು ದೊರಕುವುದಿಲ್ಲ. ಚೈತನ್ಯ ಚರಿತಾಮೃತ ಅಂತ್ಯಲೀಲಾ 6.236. ಬಾಲನ ಕಾಯಿಬೆ ಆರ ಬಾಲನ ಪರಿಬೆ. ಪರಮಾರಮಿಯಾಗಿ ವೇಷಭೂಷಣಗಳನ್ನು ಹಾಕಿಕೊಳ್ಳಬೇಡ ಮತ್ತು ರುಚಿಯಾದ ಆಹಾರ ಪದಾರ್ಥಗಳನ್ನು ತಿನ್ನಬೇಡ. ಏಕಾದಶಿ ಮತ್ತು ಜನ್ಮಾಷ್ಟಮಿಯಂತಹ ದಿನಗಳಂದು ಉಪವಾಸ ಮಾಡಿದರೆ ಹೊಟ್ಟೆಯ ಚಪಲವನ್ನು ನಿಗ್ರಹಿಸಬಹುದು. ಮುಂದುವರಿಸಿ ಮಾತಾಜಿ. ಲೈಂಗಿಕ ಪ್ರಚೋದನೆಗಳು 2 ಬಗೆ. ಸಕ್ರಮ, ಶಾಸ್ತ್ರಸಮ್ಮತ. ಪ್ರಾಪ್ತ ವಯಸ್ಕನಾದ ಮೇಲೆ ಶಾಸ್ತ್ರೋಕ್ತವಾಗಿ ಮದುವೆಯಾಗಬಹುದು ಮತ್ತು ತನ್ನ ಜನನಾಂಗವನ್ನು ಸತ್ಸಂತಾನ ಪಡೆಯಲು ಬಳಸಬಹುದು. ಇನ್ನೊಂದು ಅಕ್ರಮ, ಹಾದರ. ಅಕ್ರಮ ಲೈಂಗಿಕ ಚಟುವಟಿಕೆ ಸಂಭೋಗದ ಬಗೆಗೆ ಯೋಚಿಸುವುದು, ಹಂಚಿಕೆ ಹಾಕುವುದು, ಮಾತಾಡುವುದು ಅಥವಾ ಸಂಭೋಗದಲ್ಲಿ ನಿರತನಾಗುವುದು. ಕೃತಕ ವಿಧಾನಗಳಿಂದ ಶಿಷ್ಣ ತೃಪ್ತಿ. ಶ್ರೀ ಜಗದಾನಂದ ಪಂಡಿತರು ಪ್ರೇಮ ವಿವರ್ತ ಕೃತಿ 7ನೇ ಅಧ್ಯಾಯ. ವೈರಾಗಿ ಬಾಯ ಗ್ರಾಮ್ಯ ಕಥಾ ನಾಶುನಿ ಬೇಕಾನ ಗ್ರಾಮ್ಯ ವಾರ್ತಾ ನಾಹಿ ಕಹಿಬೆ ಯೇ ಬೇ ಮಿಲಿಬೆ ಆನ. ಸ್ವಪನೆ ವೋ ನಾರಾಕಾರ ಬಾಯಿ ಸ್ತ್ರೀ ಸಂಭಾಷಣ ಗೃಹೆ ಸ್ತ್ರೀ ಚಾಡಿಯಾ ಬಾಯಿ ಸ ಆಸಿಯಾ ಚಾಮನ. ಯದಿ ಚಾಹ ಪ್ರಣಯ ರಾಕತೆ ಗೌರಾಂಗೇ ರಸನೆ
छोटा हरिदासेरा कथा थाने ये नामने बालाना काइबे आर बालाना परिबे हृदये ते राधा कृष्ण सर्वदा ಸೇವಿಬೆ. ಪ್ರಿಯ ಸೋದರ, ನೀನು ಬೈರಾಗಿ. ನೀನು ಸಾಧಾರಣವಾದ ಲೌಕಿಕ ವಿಷಯಗಳ ಬಗೆಗಿನ ಮಾತುಗಳನ್ನು ಕೇಳಬಾರದು. ಇತರರ ಜೊತೆ ಬೆರೆತಾಗ ಲೌಕಿಕ ವಿಷಯಗಳನ್ನು ಮಾತನಾಡಲೂ ಬಾರದು. ಕನಸಿನಲ್ಲೂ ಹೆಂಗಸರ ಬಗೆಗೆ ಆಲೋಚಿಸಬಾರದು. ನೀನು ಸನ್ಯಾಸವನ್ನು ಸ್ವೀಕರಿಸಿದ್ದೀಯೆ, ಹೆಂಗಸರೊಡನೆ ಸೇರುವುದಿಲ್ಲವೆಂಬ ವ್ರತ ಕೈಗೊಂಡಿದ್ದೀಯೆ. ನೀನು ಚೈತನ್ಯ ಮಹಾಪ್ರಭುಗಳ ಸಂಗ ಮಾಡಬೇಕಾದರೆ ನೀನು ಸದಾ ಚೋಟ ಹರಿದಾಸನನ್ನು ನೆನೆಯಬೇಕು. ಅವನನ್ನು ಭಗವಂತನು ಹೇಗೆ ತಿರಸ್ಕರಿಸಿದನೆಂಬುದನ್ನು ನೆನೆಯಬೇಕು. ಪಂಚಭಕ್ಷ ಪರಮಾನ್ನಗಳನ್ನು ತಿನ್ನಬಾರದು. ನಾಜೂಕಿನ ಉಡಿಗೆ ತೊಡುಗೆಗಳನ್ನು ಹಾಕಿಕೊಳ್ಳಬಾರದು. ಸದಾ ವಿನಮ್ರನಾಗಿದ್ದು ಶ್ರೀ ಶ್ರೀ ರಾಧಾಕೃಷ್ಣರನ್ನು ನೀನು ಹೃದಯಾಂತರಾಳದಲ್ಲಿ ನೆನೆದು ಸೇವೆ ಮಾಡು. ಸನ್ಯಾಸವನ್ನು ಸ್ವೀಕರಿಸಿದರೆ ಅವನು ಸ್ವಾಮಿ ಎಂಬ ಬಿರುದನ್ನು ಪಡೆಯುತ್ತಾನೆ. ಅವನು ಕುಟುಂಬದ ಅಥವಾ ಸಮಾಜದ ಒಡೆಯ ಎಂದರ್ಥವಲ್ಲ. ಅಂದರೆ ಅವನು ಇಂದ್ರಿಯ ಒಡೆಯನಾಗಬೇಕು. ವೃಂದಾವನದ 6 ಗೋಸ್ವಾಮಿಗಳು ನಡೆದಂತೆ ಎಲ್ಲ ಸ್ವಾಮಿಗಳು ಗೋಸ್ವಾಮಿಗಳು ಭಗವಂತನ ದಿವ್ಯ ಸೇವೆಯಲ್ಲಿ ಪೂರ್ಣವಾಗಿ ನಿರತರಾಗಿರಬೇಕು. ಅದಾಂತ ಗೋ ಆದವನು, ಅಂದರೆ ಇಂದ್ರಿಯ ನಿಗ್ರಹ ಮಾಡದವನು ಕೃಷ್ಣನ ದಾಸನಾಗಲಾರ. ಪ್ರಹ್ಲಾದ ಮಹಾರಾಜನು ಶ್ರೀಮದ್ ಭಾಗವತ 7.5.30 ಮತಿರ್ನ ಕೃಷ್ಣ ವರತ ಸ್ವತೋ ವಾ ಮಿಥೋ ಬಿಪದ್ವೇತ ಗೃಹವ್ರತಾನಾಂ ಅದಾಂತ ಗೋಬಿರ್ ವಿಶತಾಂ ತಮಿಸ್ರಂ ಪುನಶ್ಚರ್ವಿತ ಚರ್ವಣಾಂ. ಇಂದ್ರಿಯ ತೃಪ್ತಿಗಾಗಿ ಈ ಐಹಿಕ ಜಗತ್ತಿನಲ್ಲಿ ಬದುಕಿರಬೇಕೆಂದು ತೀರ್ಮಾನಿಸಿರುವವರು ಸ್ವಪ್ರಯತ್ನದಿಂದಾಗಲಿ ಇತರರ ಉಪದೇಶದಿಂದಾಗಲಿ ಇತರರ ಸಹವಾಸದಿಂದಾಗಲಿ ಕೃಷ್ಣ ಪ್ರಜ್ಞೆಯುಳ್ಳವರಾಗುವ ಸಾಧ್ಯತೆ ಇಲ್ಲ. ಅವರು ಲಂಗು ಲಗಾಮಿಲ್ಲದ ಇಂದ್ರಿಯಗಳಿಂದ ಅಂಧಕಾರದ ಪ್ರದೇಶಕ್ಕೆ ಎಳೆಯಲ್ಪಡುತ್ತಾರೆ. ಹೀಗೆ ಅವರು ಚರ್ವಿತ ಚರ್ವಣದಲ್ಲಿ ತೊಡಗಿರುತ್ತಾರೆ. ಸನ್ಯಾಸವನ್ನು ಸ್ವೀಕರಿಸಿದರೆ ಅಷ್ಟಾಯ್ತಲ್ಲ ಮಾತಾಜಿ? ಆಯ್ತಲ್ಲ ಪ್ರಭುಜಿ. ಅದೇ ಲಾಸ್ಟ್ ಸ್ಲೈಡ್. ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ಯೋ ವಿಷಹೇತ ಧೀರಃ ಸರ್ವಾಮಪಿ ಮಾಂ ಪೃಥಿವೀಂ ಚ ಶಿಷ್ಯಾತ್. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಈ ಶ್ಲೋಕ ಏನ್ ಕಾಣಿಸ್ತಾ ಇದೆ ಶರೀರ ವಿದ್ಯಾಲ್, ಇದಕ್ಕಿಂತ ಮುಂಚೆನೂ ಒಂದು ಶ್ಲೋಕ ಇದೆ, ನೆನಪಿದೆ ಯಾರಿಗಾದ್ರೂ? ಮಹಾಪ್ರಸಾದೇ ಗೋವಿಂದೇ ನಾಮ ಬ್ರಹ್ಮಣಿ ವೈಷ್ಣವೇ ಸ್ವಲ್ಪ ಪುಣ್ಯವತಾನ್ ರಾಜನ್ ವಿಶ್ವಾಸೋ ನ ಏವ ಜಾಯತೆ ಬಾಯಿರೇ ಶರೀರ ವಿದ್ಯಾ ಜಾಲ್ ನಂತರ ಇದು ಮುಂದುವರ್ಸ್ಕೊಂಡು ಹೋಗುತ್ತೆ. ಸೊ ಈ ರೀತಿಯಾಗಿ 3 ಶ್ಲೋಕಗಳನ್ನ ನಾವು ಹೇಳ್ಕೋಬೇಕು. ಆ 3 ಶ್ಲೋಕಗಳು ಹೇಳ್ಕೊಂಡ್ಮೇಲೆ ಪ್ರಸಾದ ಸ್ವೀಕಾರ ಸೇವನೆ ಮಾಡ್ಬೇಕು. ಆ ಬುಕ್ಕಲ್ಲಿ ಇದೆ. ಬುಕ್ ಯಾರ ಹತ್ರ ಇಲ್ವೋ ಅವರು ಬೇರೆಯವ್ರ ಯಾರ ಹತ್ರ ಆದ್ರೂ ಸ್ವಲ್ಪ ತಗೊಳ್ಳಿ, ಅದನ್ನ ಹೆಲ್ಪ್ ತಗೊಳ್ಳಿ. ಗ್ರೂಪ್ ಅಲ್ಲಿ ಹಾಕ್ಬಿಡಿ ಮಾಡಿ ಮಾತಾಜಿ. 3 ಶ್ಲೋಕಗಳು ಹಾಕಿ 3 ಶ್ಲೋಕಗಳು ಹಾಕ್ಬಿಟ್ಟು ಕೊನೆಯಲ್ಲಿ ಜೈನಿತಾಯ್ ಜೈನಿಮಾಯ್ ಅಂತ ಹೇಳ್ಬಹುದು. ಮತ್ತೆ ಹರೇ ಕೃಷ್ಣ ಮಂತ್ರ ಒಂದ್ಸಾರಿ ಹೇಳ್ಬಿಟ್ಟು ನಂತರ ಅವ್ರ ಕೃಪೆಯಿಂದ ನಾವು ಈ ನಾಲಿಗೆಯನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಆಗತ್ತೆ. ಸೊ ಇದನ್ನ ನಿಯಮಿತವಾಗಿ ನಾವು ಮಾಡಿದ್ರೆ ನಮ್ಗೆ ನಾಲಿಗೆ ನಿಧಾನವಾಗಿ ತಂತಾನೆ ಕಂಟ್ರೋಲ್ ಬರುತ್ತೆ. ಸೊ ಇವತ್ತು ಇಷ್ಟೇ ಓದಷ್ಟೇ ಮಾಡೋಣ. ಇವತ್ತು ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಮುಂದಿನ ವಾರ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋಣ. ಇವತ್ತಾಗ್ಲೇ 10:30 ಆಯ್ತು. ಸೊ ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತ್ಯ ನಾಮಿನೆ ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಲ ರೂಪ ಗೋಸ್ವಾಮಿ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಪ್ರಭುಜಿ 1 ನಿಮಿಷ ಪ್ರಭುಜಿ, ಅಟೆಂಡೆನ್ಸ್ ಹಾಕಿಲ್ಲ. ಹಾಕಿಲ್ವಾ? ಹಾಕಿ.